ನಮಸ್ಕಾರ ವೀಕ್ಷಕರೇ. ಪುತ್ತೂರು ನಗರ ಸಭಾ ಸದಸ್ಯ ರಮೇಶ್ ರೈ ನೆಲ್ಲಿಕಟ್ಟಿಯವರು ನಿನ್ನೇನು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಇವತ್ತು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಅವರ ನೆಲ್ಲಿಕಟ್ಟಿಯಲ್ಲಿರುವಂತಹ ಸ್ವಗೃಹದಲ್ಲಿ ಮಾಡಲಾಗುತ್ತೆ. ಆ ಒಂದು ಅಂತಿಮ ದರ್ಶನದ ನೀವು ಸುದ್ದಿ ನ್ಯೂಸ್ ಪುತ್ತೂರು ಚಾನೆಲ್ ಅಲ್ಲಿ ವೀಕ್ಷಿಸಬಹುದಾಗಿದೆ. ಮೊದಲದಾಗಿ ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾನು ಹೇಮಾ ಜಯರಾಮ್. ವೀಕ್ಷಕರೇ, ನಾವು ಇದೀಗ ಒಂದು 2 ದಿನದಿಂದ ಇಡೀ ಕರುನಾಡೆ ಸೂತಕದ ಛಾಯೆಯಲ್ಲಿದೆ ಅಂತ ಹೇಳ್ಬೋದು. ಏನಂದ್ರೆ 18 ವರ್ಷಗಳಿಂದ IPLನ ಒಂದು RCBಯ ಗೆಲುವಿಗೆ ಕಾಯ್ತಾ ಇದ್ದಂತಹ ಕರುನಾಡಿಗೆ ಒಂದು ಸೂತಕದ ಛಾಯೆ ಆವರಿಸಿದೆ. ಏನು ನಮ್ಮ ಒಂದು ಆ ಗೆಲುವಿನ ಸಂಭ್ರಮ ಬರೀ 18 ತಾಸುಗಳು ಕೂಡ ಉಳಿಲಿಲ್ಲ. ಆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಂತಹ ಅದೆಷ್ಟೋ ಅಮಾಯಕರು ತಮ್ಮ ಜೀವವನ್ನ ಬಲಿ ಕೊಟ್ಟಿದ್ದಾರೆ. ಈ ಒಂದು ಶಾಕ್ನಿಂದ ಕರುನಾಡು ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ನಿಜಕ್ಕೂ ಒಂದು ಖೇದಕರ ಸಂಗತಿಯನ್ನ ಕರುನಾಡು ಎದುರಿಸ್ತಿರುವಂತಹ ಸಂದರ್ಭದಲ್ಲೇ ಪುತ್ತೂರಿಗೆ ಕೂಡ ನಿನ್ನೆ ಮಧ್ಯಾಹ್ನ ಈ ಒಂದು ಘಟನೆ ಬರ ಸೆಡಿಲಿನಂತೆ ಒದಗುತ್ತೆ. ಯಾಕಂದ್ರೆ ರಮೇಶ್ ರೈ ನೆಲ್ಲಿಕಟ್ಟಿಯವರು ನಮಗೆಲ್ಲರಿಗೂ ಪರಿಚಿತ ವ್ಯಕ್ತಿತ್ವ. ಮಧ್ಯಾಹ್ನ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಅವರು ಮನೆಯಿಂದ ಹೊರಟವರು ಸುಳ್ಯಕ್ಕೆ ಹೋಗಿ ಆಮೇಲೆ BC ರೋಡಿನಲ್ಲಿ ನಡೆಯಲಿಕ್ಕಿರುವಂತಹ ತಮ್ಮ ಗೆಳೆಯನ ಮಡದಿಯ ಕಾರ್ಯಕ್ರಮಕ್ಕೆ ಹೋಗಿ ಬರ್ತೇನೆ ಅಂತ ಮನೆಯಲ್ಲಿ ಹೇಳಿ ಹೋದವರು ಆ ಬಳಿಕ 11ವರೆಗೆ ಮಗನಿಗೆ ಕರೆಯನ್ನ ಕೂಡ ಮಾಡಿ, ಮಡದಿಗೆ ಕೂಡ ಕರೆಯನ್ನ ಮಾಡಿ ಮಾತನಾಡಿರ್ತಾರೆ. ಆ ಬಳಿಕ ಅವರು ಪಾಣೆಮಂಗಳೂರಿನ ಹಳೆ ಸೇತುವೆಯ ಬಳಿ ತಮ್ಮ ವಸ್ತ್ರ ಅಂದರೆ ಬಟ್ಟೆ, ಹಾಗೆ ಅವರ ಬಳಸ್ತಾ ಇದ್ದಂತಹ ಕನ್ನಡಕ, ಮೊಬೈಲ್, ಚಪ್ಪಲಿ, ಹಾಗೆ ಅವರು ಓಡಾಡ್ತಾ ಇದ್ದಂತಹ ಬೈಕನ್ನು ಆ ಸ್ಥಳದಲ್ಲಿ ಬಿಟ್ಟು ಅವರು ನಾಪತ್ತೆಯಾಗಿರ್ತಾರೆ. ಈ ಒಂದು ಅಲ್ಲಿಯ ಸ್ಥಳೀಯರು, ಅಲ್ಲಿ ಏನಾದರೂ ಅದು ಜನನಿಬಿಡ ಪ್ರದೇಶ ಅಲ್ಲ, ಆ ಒಂದು ಭಾಗ ಜನಗಳು ಓಡಾಡುವಂಥ ಪ್ರದೇಶ ಆಗದೇ ಇರುವಂತಹ ಕಾರಣ ಅಲ್ಲಿ ಅವರ ಏನು ಅಮಾಯಕವಾಗಿ ಸಿಕ್ಕಿರುವಂತಹ ಒಂದು ಬಟ್ಟೆ ಅಥವಾ ಏನು ಅಲ್ಲಿ ಕನ್ನಡಕ, ಮೊಬೈಲ್ ಇತ್ತು, ಇದನ್ನು ಗಮನಿಸಿದಂತಹ ಸ್ಥಳೀಯರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಆ ಪ್ರಕಾರವಾಗಿ ಏನು ಅಲ್ಲಿಗೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ನೋಡ್ತಾ ಇರಬೇಕಾದ್ರೆ ಆ ಒಂದು ಮೊಬೈಲ್ಗೆ ಕಂಟಿನ್ಯೂಸ್ ಆಗಿ ಕರೆ ಬರ್ತಾ ಇರುತ್ತೆ. ಆ ಕರೆಯನ್ನು ಸ್ವೀಕರಿಸಿದಾಗ ಅದು ರಮೇಶ್ ರೈ ನೆಲ್ಲಿಕಟ್ಟಿಯವರ ಫೋನ್ ಆಗಿತ್ತು ಅನ್ನೋದು ತಿಳಿದು ಬರುತ್ತೆ. ಆ ಬಳಿಕ ಆ ಸುದ್ದಿಯನ್ನ ಅವರ ಮಗನಿಗೆ ತಿಳಿಸಲಾಗುತ್ತೆ. ಆಗ ಮಗ ಕೂಡ ಹೇಳ್ತಾರೆ, ಇಲ್ಲ ನಾನು ಈಗಾಗಲೇ ಅಪ್ಪನ ಜೊತೆ ಮಾತಾಡಿದ್ದೀನಿ, ಅಂಥ ಒಂದು ದುರ್ಘಟನೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಆ ಬಳಿಕ ಅವರ ಗೆಳೆಯರಿಗೆ ವಿಷಯ ಮುಟ್ಟುತ್ತೆ. ಅವರು ತಕ್ಷಣ ಸ್ಥಳಕ್ಕೆ ಆಗಮಿಸ್ತಾರೆ. ನಂತರದ ಎಲ್ಲ ಘಟನಾವಳಿಗಳನ್ನು ನಾವು ನಿನ್ನೆ ಸುದ್ದಿ ನ್ಯೂಸ್ ಪುತ್ತೂರು ಚಾನೆಲ್ನ ಮೂಲಕ ಸಂಪೂರ್ಣವಾಗಿ ನೇರ ಪ್ರಸಾರದ ಮೂಲಕ ನಿಮಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಅದೇ ಪ್ರಕಾರ ಇವಾಗಲೂ ಕೂಡ ಅಷ್ಟೇ ಅವರ ಏನು ಪಾರ್ಥಿವ ಶರೀರ ನಿನ್ನೆ ಏನು ಆ ಜೆಟ್ವೆಲ್ನಲ್ಲಿ ಅವರ ಮೃತದೇಹ ಸಿಕ್ಕಿತ್ತು. ಆ ಬಳಿಕ ಅದನ್ನು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿತ್ತು. ಅಲ್ಲಿಂದ ಅದನ್ನು ಪುತ್ತೂರು ಸಿಟಿ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿ ಫ್ರೀಸರಲ್ಲಿ ಇಡಲಾಗಿತ್ತು. ಆ ಬಳಿಕ ಇದೀಗ ಆ ಪಾರ್ಥಿವ ಶರೀರವನ್ನು 9 ಗಂಟೆಗೆ ನೆಲ್ಲಿಕಟ್ಟೆಯಲ್ಲಿರುವಂತಹ ಅವರ ಸ್ವಗೃಹಕ್ಕೆ ರವಾನೆಯನ್ನು ಮಾಡಲಾಗಿದೆ. ಅಲ್ಲಿ ಎಲ್ಲ ಬಂಧು ಮಿತ್ರರ ಹಾಗೆ ಅವರ ಹಿತೈಷಿಗಳ ಸ್ನೇಹಿತರ ಒಂದು ಅಂತಿಮ ದರ್ಶನಕ್ಕಾಗಿ ಇಡಲಾಗಿದೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಅವರ ಪಾರ್ಥಿವ ಶರೀರವನ್ನು ಅವರ ಮನೆಗೆ ಕೊಂಡೊಯ್ಯಲಾಗಿದೆ. ಎಲ್ಲ ಗಣ್ಯರು ಕೂಡ ಆಗಮಿಸಿದ್ದಾರೆ. ಅವರ ಹಿತೈಷಿಗಳು, ಬಂಧುಗಳು ಎಲ್ಲರೂ ಅಲ್ಲಿ ಸೇರಿದ್ದಾರೆ. ಮೃತರಿಗೆ ಒಬ್ಬ ಮಗ ಹಾಗೂ ಮಗಳಿದ್ದಾರೆ. ವಿನೀಶ್ ಪುತ್ರ ಏನು ಟೌನ್ ಬ್ಯಾಂಕಲ್ಲಿ ಸಿಬ್ಬಂದಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೀಕ್ಷಾ ಡ್ಯಾಶ್ ಮಾರ್ಕೆಟಿಂಗ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಪತ್ನಿ ಮೋಹಿನಿಯವರು ಕೂಡ ಗೃಹಿಣಿಯಾಗಿದ್ದಾರೆ. ಒಂದು ಚಂದದ ಕುಟುಂಬದಲ್ಲಿ ಅನ್ಯೋನ್ಯತೆಯಿಂದ ಇದ್ದಂತಹ ರಮೇಶ್ ರೈ ಅವರು ಯಾಕೆ ಈ ಒಂದು ದಿಢೀರ್ ನಿರ್ಧಾರವನ್ನು ಕೈಗೊಂಡ್ರು ಅನ್ನೋದು ಈಗ ಪುತ್ತೂರಿಗರಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಿನ್ನೆ ನಾವೇನು ಈ ಘಟನೆಯ ನೇರ ಪ್ರಸಾರವನ್ನು ಬಿತ್ತರಿಸಿದ್ವಿ. ಆ ಸಂದರ್ಭದಲ್ಲಿ ಅಲ್ಲಿ ಸೇರಿದ್ದಂತಹ ಅವರ ಹಿತೈಷಿಗಳು, ಗಣ್ಯರು, ಸ್ನೇಹಿತರು ಹೇಳಿರುವಂತಹ ಮಾಹಿತಿಯನ್ನು ನೀವು ಗಮನಿಸಿದ್ದೀರಿ. ಎಲ್ಲರೂ ಹೇಳುವಂಥದ್ದು ಒಂದೇ ಮಾತು, ಅಜಾತ ಶತ್ರುವಾಗಿದ್ದಂಥವರು ರಮೇಶ್ ರೈ ಅವರು. ಇನ್ನೊಬ್ಬರು ಯಾರಾದರೂ ಕುಂದಿದ್ರೆ ಅವರಿಗೆ ಧೈರ್ಯವನ್ನು ಹೇಳುವಂತಹ ವ್ಯಕ್ತಿತ್ವ ರಮೇಶ್ ರೈ ಅವರದು. ಯಾಕೆ ರಮೇಶ್ ರೈ ಅವರು ಇಂತಹ ಒಂದು ನಿರ್ಧಾರವನ್ನು ತಗೊಂಡ್ರು ಅನ್ನುವಂಥದ್ದು, ಅದರ ನಡುವೆ ಕೂಡ ಕೆಲವೊಂದು ಊಹಾಪೋಹಗಳು ಕೂಡ ಹರಿದಾಡಿತ್ತು. ಒಂದು ಕಡೆ ರಮೇಶ್ ರೈ ಅವರು ಆರ್ಥಿಕವಾಗಿ ಮುಗ್ಗಟ್ಟನ್ನು ಅನುಭವಿಸ್ತಾ ಇದ್ರು, ಅವರು ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇನ್ನೊಂದು ಕಡೆ ಕೆಲವರು ಹೇಳೋ ಹಾಗೆ ಅವರಿಗೊಂದು ಆರೋಗ್ಯದ ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂತ. ಆದರೆ ನಿಜಕ್ಕೂ ಅವ್ರು ಯಾಕೆ ಈ ನಿರ್ಧಾರವನ್ನು ತಗೊಂಡ್ರು ಅನ್ನೋದಕ್ಕೆ
ಒಂದು ನಿಖರ ಕಾರಣ ನಮಗೆ ತಿಳಿದು ಬಂದಿಲ್ಲ. ಊಹಾಪೋಹಗಳು ಹರಿದಾಡೋದು ಸಾಮಾನ್ಯ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ರಾಜಕೀಯ ನಾಯಕರು ಅಥವಾ ಯಾರೋ ಸೆಲೆಬ್ರಿಟಿಗಳು ಅಥವಾ ಇನ್ಯಾರೋ ಒಂದು ಈ ರೀತಿಯ ಒಂದು ದುರ್ಘಟನೆಗೆ ಬಲಿಯಾದಾಗ ಇಂತಹ ಊಹಾಪೋಹಗಳು ಹರಿದಾಡುವಂತಹದ್ದು ಸಾಮಾನ್ಯ. ಆದರೆ ಅದೇ ಸತ್ಯ ಅಂತ ಖಂಡಿತವಾಗ್ಲೂ ನಂಬೋದಕ್ಕಾಗೋದಿಲ್ಲ. ಯಾಕಂದ್ರೆ ಏನು ಈ ಮೃತ ರಮೇಶ್ ರೈ ಅವರಿದ್ದಾರೆ, ಅವರು ಏನು ಒಬ್ಬಂಟಿಯಾಗಿ ಇದ್ದವರಲ್ಲ, ಅಪಾರ ಬಂಧು ಬಳಗವನ್ನು ಹೊಂದಿದ್ರು, ಜೊತೆಗೆ ಮಗ ಕೂಡ ಕೆಲಸದಲ್ಲಿದ್ದರು. ಹೆಚ್ಚಾಗಿ ಅವರು ಸ್ನೇಹಜೀವಿ, ಎಲ್ಲರೊಂದಿಗೂ ಸಮಾಜದ ಪ್ರಮುಖರ ಜೊತೆಗೆ ಅವರು ಸ್ನೇಹ ಭಾವವನ್ನು ಹೊಂದಿದ್ರು. ಹಾಗಾಗಿ ಅಂತಹುದೇನಾದರೂ ಸಮಸ್ಯೆ ಇದ್ದರೆ ಸ್ಪಂದಿಸುವಂತಹ ಸ್ನೇಹಿತ ಬಳಗ ಅವ್ರ ಜೊತೆಗಿತ್ತು, ಬಂಧುಗಳಿದ್ರು. ಏನಾದರೂ ಅಂತಹ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಅವ್ರು ನಮ್ಮ ಜೊತೆ ಹೇಳ್ಕೊಳ್ತಿದ್ರು ಅನ್ನುವಂತಹ ಮಾತುಗಳು ಸ್ನೇಹಿತ ಬಳಗದಿಂದ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ರಾಜಕೀಯ ನಾಯಕರುಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಇಲ್ಲ ರಮೇಶ್ ರೈ ಅವರ ವ್ಯಕ್ತಿತ್ವ ಅಂತದ್ದಲ್ಲ, ಯಾವುದು ಸೋಲಿಗೆ ಹೆದರುವಂತಹ ವ್ಯಕ್ತಿತ್ವ ರಮೇಶ್ ರೈ ಅವರದ್ದಲ್ಲ. ಯಾಕಂದ್ರೆ ಇನ್ನೊಬ್ಬ ಕುಗ್ಗಿದಾಗ ಅವರನ್ನ ಮೇಲೆತ್ತುವಂತಹ ವ್ಯಕ್ತಿತ್ವ ರಮೇಶ್ ರೈ ಅವರದ್ದು. ಆದ್ರೆ ಇಂತಹ ದಿಢೀರ್ ನಿರ್ಧಾರಕ್ಕೆ ಯಾಕೆ ಅವರು ಮುಂದಾದ್ರು ನಮಗೂ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಎಸ್, ನೀವೀಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ರಮೇಶ್ ರೈ ಅವರ ಪಾರ್ಥಿವ ಶರೀರಕ್ಕೆ ಅವರ ಬಂಧುಗಳು, ಹಿತೈಷಿಗಳು ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಕೆಲವೊಂದು ಸಲ ಇಂತಹ ಘಟನೆಗಳನ್ನು ನೋಡಿದಾಗ ನಿಜಕ್ಕೂ ಬೇಜಾರಂತ ಅನ್ಸುತ್ತೆ. ಯಾಕೆ ಇಂತಹ ಗಟ್ಟಿ ಮನಸ್ಸುಗಳೇ ಇಂಥ ನಿರ್ಧಾರಕ್ಕೆ ಕೈ ಹಾಕುತ್ತೆ? ಒಂದು ಸಮಾಜದಲ್ಲಿ ಮಾದರಿಯಾಗಿರ್ಬೇಕಾದಂತಹ ವ್ಯಕ್ತಿತ್ವಗಳೇ ಯಾಕೆ ಇಂತಹ ದಿಢೀರ್ ನಿರ್ಧಾರಕ್ಕೆ ಕೈ ಹಾಕುತ್ತೆ ಅನ್ನೋದು ಎಲ್ಲರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ರೆ ಬರೀ ಸಾವು ನೋವುಗಳ ಸುದ್ದಿಯನ್ನೇ ಕೇಳ್ತಾ ಇದ್ದೀವಿ. ಅದು ಕೂಡ ತೀರಾ ಆತ್ಮೀಯರನ್ನ, ಬಂಧುಗಳನ್ನ, ನಮ್ಮ ಹತ್ರದವರನ್ನ ಕಳ್ಕೊಳ್ತಾ ಇದ್ದೀವಿ. ಏನಾಗ್ತಾ ಇದೆ? ಕೆಲವು ಚಿಕ್ಕ ವಯಸ್ಸಿಗೆ ಸಹಜ ಸಾವುಗಳು ಬಂದ್ರೆ ಇನ್ನು ಕೆಲವರು ತಾವೇ ತಮ್ಮ ಜೀವವನ್ನ ಮುಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಸ್ತುತ ಸಮಾಜದಲ್ಲಿ ಏನಾಗ್ತಿದೆ, ಯಾಕಿಂತ ಪರಿಸ್ಥಿತಿಗಳು ಒಂದರ ಮೇಲೆ ಒಂದರಂತೆ ಬರ್ತಾ ಇದೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ನಮಗೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ ಅದುವೇ. ಯಾಕಂದ್ರೆ ರಮೇಶ್ ರೈ ಅವರು ನಮಗೇನು ಅಪರಿಚಿತರಲ್ಲ, ಸುದ್ದಿ ಬಳಗದ ಜೊತೆಗೂ ಅವರು ಆತ್ಮೀಯ ನಂಟನ್ನ ಹೊಂದಿದ್ದವರು. ಈ ಬಾರಿಯ ಉಪಚುನಾವಣೆಯಲ್ಲಿ ಏನು ಸ್ಪರ್ಧಿಸಿದ್ರು ಆ ಸಮಯದಲ್ಲಿ ಅವರು ಸುದ್ದಿ ಕಚೇರಿಗೆ ಕೂಡ ಭೇಟಿಯನ್ನ ನೀಡಿದ್ರು, ನಮ್ಮೆಲ್ಲರ ಜೊತೆಗೂ ಆತ್ಮೀಯವಾಗಿ ಒಡನಾಟವನ್ನ ಇಟ್ಕೊಂಡಿದ್ರು. ಅವರು ಏನು ಗೆಲುವಿಗಾಗಿ ಬೆಂಬಲಿಸುವ ಹಾಗೆ ಕೂಡ ನಮ್ಮನ್ನ ಕೇಳಿಕೊಂಡಿದ್ರು. ಎಲ್ಲರ ಜೊತೆಗೂ ಆತ್ಮೀಯವಾಗಿ ಬೆರೆಯುವಂತಹ ವ್ಯಕ್ತಿತ್ವ ರಮೇಶ್ ರೈ ಅವರು. ಎಸ್, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅಂತಿಮ ವಿಧಿವಿಧಾನಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ಪಾರ್ಥಿವ ಶರೀರವನ್ನು ಅವರ ಹಿತೈಷಿಗಳಿಗೆ, ಬಂಧುಗಳಿಗೆ, ಆತ್ಮೀಯರಿಗೆ, ಸ್ನೇಹಿತರಿಗೆ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೂರಾರು ಸಂಖ್ಯೆಯಲ್ಲಿ ಜನ ಸೇರಿರುವುದನ್ನು ನೀವು ಈ ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹೌದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಆತ್ಮೀಯರು ಆಗಮಿಸಿದ್ದಾರೆ. ಹೂವಿನ ಹಾರಗಳನ್ನು ಅವರ ಪಾರ್ಥಿವ ಶರೀರದ ಮೇಲೆ ಹಾಕ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ನೋಡ್ತಾ ಇದ್ರೆ ಅದನ್ನ ಆ ಒಂದು ಹೂವಿನ ಹಾರವನ್ನ ತೆಗೆಯುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೂವಿನ ಹಾರಗಳು ಆ ಪಾರ್ಥಿವ ಶರೀರದ ಮೇಲೆ ಬೀಳ್ತಾ ಇದೆ. ಸೊ ಏನು ಅಲ್ಲಿ ಬಂದಿರುವಂತಹ ಅವರ ಅಂತಿಮ ದರ್ಶನಕ್ಕಾಗಿ ಬಂದಿರುವಂತವರಿಗೆ ಅದು ಅಡಚಣೆಯಾಗಬಾರದು ಅನ್ನುವಂತಹ ದೃಷ್ಟಿಯಿಂದ ಅದನ್ನ ಅಲ್ಲಿಂದ ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಸ್, ನೀವು ದೃಶ್ಯದಲ್ಲಿ ನೋಡಬಹುದು, ನಮ್ಮ ಸುದ್ದಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಯು ಪಿ ಶಿವಾನಂದ್ ಸರ್ ಕೂಡ ಈಗ ಅವರ ಅಂತಿಮ ದರ್ಶನವನ್ನ ಮಾಡ್ಕೊಂಡು ಬಂದರು. ನಿಜಕ್ಕೂ ಒಂಥರ ಪುತ್ತೂರಿಗೆ ಬೇಸರದ ಛಾಯೆ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ಈ ಒಂದು ಘಟನೆ ಏನು ಸಂಭವಿಸಿತೋ ಆ ಬಳಿಕ ಕೇಳಿ ಬಂದ ಮಾತುಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಅದೇ. ರಮೇಶ್ ರೈ ಅವರು ಒಂದು BJP ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಅವರು ಏನು
ಇನ್ನೊಂದು ಪಕ್ಷದವರೊಟ್ಟಿಗೆ ವೈಷಮ್ಯವನ್ನು ಇಟ್ಕೊಂಡವರಲ್ಲ, ಎಲ್ಲರ ಜೊತೆಗೂ ಅಜಾತ ಶತ್ರುವಿನಂತೆ ಬೆರೀತಾ ಇದ್ರು. ಸಮಾಜದ ಅತಿ ಸಾಮಾನ್ಯ ವ್ಯಕ್ತಿಗಳ ಜೊತೆ ಕೂಡ ಆತ್ಮೀಯವಾದ ಒಡನಾಟ ಇತ್ತು ಅವರಿಗೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇತ್ತು. ಎಲ್ಲ ಸ್ನೇಹಿತರು ಹೇಳಿದ್ದಷ್ಟೇ, ನಿನ್ನೆ ಸಾಯಂಕಾಲ ನಾವು ಫೋನ್ ಮಾಡಿದ್ವಿ, ನಾವು ನಿನ್ನೆ ರಾತ್ರಿವರೆಗೂ ನಾವು ಜೊತೆಗಿದ್ವಿ, ಆರಾಮಾಗಿದ್ರು ಅವರು, ಯಾವುದೇ ಈ ರೀತಿಯ ಮುನ್ಸೂಚನೆಗಳಿರಲಿಲ್ಲ, ಯಾವುದೇ ಬೇಸರ ಕೂಡ ಅವರ ಮುಖದಲ್ಲಿ ಅವರ ಮಾತಿನಲ್ಲಿ ಕೇಳಲಿಲ್ಲ ನಮಗೆ. ಅದು ಯಾಕಾಯಿತು ಹೀಗೆ? ಅತೀವ ಬೇಸರವನ್ನು ವ್ಯಕ್ತಪಡಿಸಿದ್ದ ವಿಡಿಯೋಗಳನ್ನು ನಿನ್ನೆ ನಾವು ನಮ್ಮ ಲೈವಲ್ಲಿ ನೋಡಬಹುದಿತ್ತು. ಸುದ್ದಿ ನ್ಯೂಸ್ ಪುತ್ತೂರು ವಾಹಿನಿಯ CEO ಆಗಿರುವಂತಹ ಸೃಜನ್ ಊರುಬೈಲು ಕೂಡ ನಾವು ದೃಶ್ಯದಲ್ಲಿ ಅವರನ್ನು ಕೂಡ ಕಾಣಬಹುದು. ಪುತ್ತೂರು ನಗರಸಭಾ ಸದಸ್ಯ ರಮೇಶ್ ರೈ ಅವರ ಪಾರ್ಥಿವ ಶರೀರವನ್ನು ಈಗ ಅವರ ನೆಲ್ಲಿಕಟ್ಟೆಯಲ್ಲಿರುವಂತಹ ಸ್ವಗೃಹದಲ್ಲಿ ಅವರ ಬಂಧುಗಳ, ಹಿತೈಷಿಗಳ, ಅವರ ಸ್ನೇಹಿತರ ಅಂತಿಮ ದರ್ಶನಕ್ಕಾಗಿ ಇಡಲಾಗಿದೆ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮನೆಯಲ್ಲಿ ಮಾಡಲಾಗಿದೆ. ಶಾಸಕರಾದಂತಹ ಅಶೋಕ್ ರೈ ಅವರ ಸಹೋದರಿ ನಳಿನಿ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವರು ಕೂಡ ರಮೇಶ್ ರೈ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡ್ತಾ ಇದ್ದಾರೆ. ನಳಿನಿ ರೈ ಅವರು ರಮೇಶ್ ರೈ ಅವರ ಅಂತಿಮ ದರ್ಶನವನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ನೀವೀಗ ನೋಡಬಹುದು. ಪುತ್ತೂರು ಪಕ್ಷಾತೀತವಾಗಿ ಸಮಾಜದ ಎಲ್ಲ ಗಣ್ಯರು ಕೂಡ ಏನು ರಮೇಶ್ ರೈ ಅವರ ಸ್ವಗೃಹದಲ್ಲಿ ಏನು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಲ್ಲಿ ಎಲ್ಲರೂ ಕೂಡ ಸೇರಿರುವಂತಹ ದೃಶ್ಯಾವಳಿಗಳು ನಮಗೆ ಕಾಣಸಿಗ್ತಾ ಇದೆ. ಏನು ಪುತ್ತೂರು ಸಿಟಿ ಹಾಸ್ಪಿಟಲಿಂದ ಅವರ ಪಾರ್ಥಿವ ಶರೀರವನ್ನು ಮನೆಗೆ ಸಾಗಿಸುವಷ್ಟರಲ್ಲೇ ಅಲ್ಲಿ ಅವರ ಅಭಿಮಾನಿ ಬಳಗ ಸೇರಿದ್ರು ಅನ್ನುವಂತಹ ಮಾಹಿತಿ ಕೂಡ ನಮಗೆ ತಿಳಿದು ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿರುವುದನ್ನು ನೀವು ದೃಶ್ಯದಲ್ಲಿ ಕಾಣಬಹುದು. ಮೊಹಮ್ಮದ್ ಅಲಿ ಅವರು ಕೂಡ ಬಂದು ಹೋದರು. ನಿನ್ನೆ ಏನು ಮಧ್ಯಾಹ್ನ ಈ ಒಂದು ಸುದ್ದಿ ಹರಿದಾಡೋದಕ್ಕೆ ಆರಂಭಿಸ್ತು, ಆ ಸಮಯದಲ್ಲಿಯೇ ಕಾರ್ಯಪ್ರವೃತ್ತರಾದಂತಹ ಸುದ್ದಿ ಸಂಸ್ಥೆ ಒಂದು ನೇರ ಪ್ರಸಾರದ ಮೂಲಕ ಈ ಒಂದು ಸುದ್ದಿಯನ್ನು ಜನರಿಗೆ ತಲುಪಿಸುವ ಸಲುವಾಗಿ ಏನು ಆ ಘಟನೆ ನಡೆದಿತ್ತು, ಏನು ಪಾಣೆಮಂಗಳೂರಿನ ಹಳೆ ಸೇತುವೆಯ ಬಳಿ ಅವರು ಆತ್ಮಹತ್ಯೆಯನ್ನು ಏನು ಮಾಡಿಕೊಂಡಿದ್ರು, ಮೊದಲನೇದಾಗಿ ಆರಂಭದಲ್ಲಿ ಅವರು ಆ ನದಿಗೆ ಹಾರಿರುವ ಶಂಕೆ ವ್ಯಕ್ತವಾಗಿತ್ತು. ಆ ಬಳಿಕ ಅಲ್ಲಿ ಏನು ಜೆಟ್ವೆಲ್ ಏನಿದೆಯೋ ಅಲ್ಲಿಗೆ ಹಾರಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗತ್ತೆ. ಆ ಸಂದರ್ಭದಲ್ಲಿ ನಮ್ಮ ಸುದ್ದಿ ತಂಡ ಅಲ್ಲಿಗೆ ತೆರಳಿ ಆ ಅಲ್ಲಿಯ ಘಟನಾವಳಿಗಳ ಸಂಪೂರ್ಣ ಚಿತ್ರಣವನ್ನು ನೇರ ಪ್ರಸಾರದ ಮೂಲಕ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡಿತ್ತು. ಇಡೀ ಘಟನೆಯ ಅವರ ಆ ಒಂದು ಘಟನೆಯ ಸುದ್ದಿ ಬೆಳಕಿಗೆ ಬರುತ್ತಾ ನಂತರ ಏನೆಲ್ಲ ಒಂದು ಅಲ್ಲಿ ವ್ಯವಸ್ಥೆಗಳಾಯಿತು ಮತ್ತು ಯಾವ ರೀತಿ ಒಂದು ಏನು ಈಜುಗಾರರ ತಂಡ ಇರಬಹುದು ಅಥವಾ ಅಗ್ನಿಶಾಮಕ ದಳದವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಲಾಯಿತು. ಆ ಬಳಿಕ ಏನು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ತೆರಳಿದಾಗ ಅಲ್ಲಿಯ ಒಂದು ದೃಶ್ಯಾವಳಿಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಸಂಪೂರ್ಣವಾಗಿ ನೇರ ಪ್ರಸಾರದ ಮೂಲಕ ನಾವು ಮಾಡಿದ್ವಿ. ಇದೀಗ ಕೂಡ ಅವರ ಅಂತಿಮ ದರ್ಶನವನ್ನು ಕೂಡ ನೇರ ಪ್ರಸಾರದ ಮೂಲಕ ನಿಮಗೆ ತಲುಪಿಸ್ತಾ ಇದ್ದೀವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಪಾರ್ಥಿವ ಶರೀರದ ಮೇಲೆ ಬೀಳ್ತಾ ಇರುವಂತಹ
ಹೂವಿನ ಮಾಲೆಯನ್ನು ತೆರವುಗೊಳಿಸುವಂತಹ ಒಂದು ಕೆಲಸ ಆಗ್ತಾ ಇದೆ. ಯಾಕಂದರೆ ಅವರ ಅಭಿಮಾನಿಗಳು, ಸ್ನೇಹಿತರು, ಬಂಧುಗಳು ಅವರ ಅಂತಿಮ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಆ ಹೊತ್ತಿನಲ್ಲಿ ಈ ಹೂವಿನ ಹಾರಗಳು ಅವರ ಅಂತಿಮ ದರ್ಶನಕ್ಕೆ ಅಡಚಣೆಯನ್ನು ಮಾಡಬಾರದು. ಅವರ ಪಾರ್ಥಿವ ಶರೀರವನ್ನು ನೋಡುವಂತಹ ಭಾಗ್ಯ ಎಲ್ಲರಿಗೂ ಒದಗಿ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹೂವಿನ ಹಾರವನ್ನು ಆಗಿಂದಾಗೆ ತೆರವುಗೊಳಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಹಿಂದೂ ಸಂಪ್ರದಾಯದಂತೆ ಮೃತರ ಅಂತಿಮ ದರ್ಶನದ ಹೊತ್ತಲ್ಲಿ ಅವರಿಗೆ ಬಾಯಿಗೆ ನೀರು ಬಿಡುವಂತಹ ಒಂದು ಕ್ರಮ ಪ್ರತಿಯೊಬ್ಬ ಬಂಧು ಮಿತ್ರರು, ಹಿತೈಷಿಗಳು, ಅವರ ಅಭಿಮಾನಿಗಳು, ರಾಜಕೀಯ ನಾಯಕರುಗಳು ಬಂದು ಈ ಒಂದು ಬಾಯಿಗೆ ನೀರನ್ನು ಬಿಡುವಂತಹ ಒಂದು ಕಾರ್ಯದಲ್ಲಿ ಜೊತೆ ಆಗ್ತಾ ಇದ್ದಾರೆ. ಎಲ್ಲರೂ ಕೂಡ ಕಂಬನಿಯನ್ನು ಮಿಡಿತಾ ಇದ್ದಾರೆ. ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟರು ಕೂಡ ನಿಮಗೆ ಕಾಣಬಹುದು, ನಿನ್ನೆಯಿಂದ ಸತತವಾಗಿ ಈ ಒಂದು ಏನು ಘಟನೆ ನಡೆಯಿತು ಆ ಬಳಿಕ ಸಂಪೂರ್ಣವಾಗಿ ಆ ಒಂದು ವ್ಯವಸ್ಥೆಯ ಜೊತೆಗೆ ಇದ್ದವರು ಅವರು ಕೂಡ ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು, ಹೌದು, ಒಂದು ಇನ್ನೊಬ್ಬರ ಮನೆಯಲ್ಲಿ ಸಾವಾದರೆ ಅವರು ಯಾರು ಅಂತ ಲೆಕ್ಕಿಸದೆ ತನ್ನ ಹಿತೈಷಿ ಆಗಿರಲಿ, ಬಂಧು ಆಗಿರಲಿ, ಅಥವಾ ಪರಿಚಿತನೇ ಆಗಿರಲಿ, ಅಪರಿಚಿತನೇ ಆಗಿರಲಿ, ಯಾರೇ ಆಗಿರಲಿ ಅವರು ಹಿಂದೆ ಮುಂದೆ ನೋಡುವವರಲ್ಲ. ಆ ಒಂದು ಅಂತಿಮ ವಿಧಿವಿಧಾನಗಳ ಸಂಪೂರ್ಣ ಕೆಲಸವನ್ನು ತನ್ನ ಮನೆಯವರಂತೆ ನಿಂತು ಮಾಡಿ ಮುಗಿಸಿ ಬರುವಂತಹ ವ್ಯಕ್ತಿತ್ವ ರಮೇಶ್ ರೈ ಅವರದ್ದು. ಹಾಗಾಗಿ ಅವರು ರಾಜಕೀಯ ನಾಯಕರಾಗಿ ಅಲ್ಲ, ಒಬ್ಬ ವ್ಯಕ್ತಿಯಾಗಿ, ಉತ್ತಮ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಎಲ್ಲರಿಗೆ ಇಷ್ಟ ಆಗೋದು. ಅಂತಹ ಒಂದು ರಮೇಶ್ ರೈ ಅವರನ್ನು ನಾವು ಕಳ್ಕೊಂಡ್ವಿ. ಇದು ಒಂದು ಪುತ್ತೂರಿನ ಸಮಾಜಕ್ಕೆ ನಷ್ಟ, ಬರೀ ಪಕ್ಷಕ್ಕಷ್ಟೇ ಅಲ್ಲ, ನಮಗೆಲ್ಲರಿಗೂ ಅದು ದೊಡ್ಡ ನಷ್ಟ ಅಂತ ಹೇಳುವಂತಹ ಮಾತನ್ನು ಅವ್ರು ನಿನ್ನೆ ಸುದ್ದಿ ಮಾಧ್ಯಮದ ಜೊತೆ ಹಂಚಿಕೊಂಡಿದ್ರು. ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವ ಕಡೆಯಿಂದ ಪಾರ್ಥಿವ ಶರೀರವನ್ನು ಸ್ನಾನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ದೃಶ್ಯದಲ್ಲಿ ನೋಡುವಾಗ ಆ ರೀತಿಯ ಚಿತ್ರಣಗಳು ಕಾಣಿಸ್ತಾ ಇದೆ ನಮಗೆ. ಯಾಕಂದರೆ ಘಟನೆ ನಿನ್ನೆ ಮಧ್ಯಾಹ್ನ ಆಗಿತ್ತು. ಆ ಬಳಿಕ ಏನು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ಅದನ್ನು ಅವರ ಮೃತ ಶರೀರವನ್ನು ಪುತ್ತೂರು ಸಿಟಿ ಹಾಸ್ಪಿಟಲ್ನಲ್ಲಿ ಫ್ರೀಸರಲ್ಲಿ ಇಡಲಾಗಿತ್ತು. ಇದೀಗ ಆದಷ್ಟು ಬೇಗ ಅವರ ಅಂತಿಮ ವಿಧಿವಿಧಾನಗಳನ್ನು ಮುಗಿಸುವ, ಯಾಕಂದರೆ ನಿನ್ನೆಯಿಂದ ಇಲ್ಲಿಯವರೆಗೂ ಕೂಡ ಯಾಕಂದರೆ ನಮಗೆ ಗೊತ್ತಿದೆ ಒಂದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೇಗಿರುತ್ತೆ ಅಂತಂದರೆ ಈ ಒಂದು ಸಾವು ಸಂಭವಿಸಿದ ಬಳಿಕ ಮನೆಯವರು ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ಸೇವಿಸುವುದಿಲ್ಲ. ಹಾಗಾಗಿ ನಾವು ಆ ಕಡೆ ಕೂಡ ಒಂದು ಲಕ್ಷ್ಯವನ್ನು ಬಯಸಬೇಕಾಗತ್ತೆ. ಅವರ ಮಡದಿ, ಮಕ್ಕಳು, ಮನೆಯವರು, ಕುಟುಂಬಸ್ಥರು ಎಲ್ಲರೂ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಅವರಿಗೆ ಕೂಡ ಸಾಂತ್ವನವನ್ನು ಹೇಳುವ ಕೆಲಸವನ್ನು ಗಣ್ಯರು, ಆತ್ಮೀಯರು ಮಾಡ್ತಾ ಇದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಅವರ ಆತ್ಮೀಯರು ಸೇರಿರುವಂತಹ ದೃಶ್ಯವನ್ನು ನಾವು ನೋಡಬಹುದು. ಇದು ನೆಲ್ಲಿಕಟ್ಟೆಯ ಅವರ ಮನೆ. ಪುತ್ತೂರು ನಗರಸಭಾ ಸದಸ್ಯ ರಮೇಶ್ ರೈ ನೆಲ್ಲಿಕಟ್ಟಿಯವರು ಈ ಮೊದಲು ಮೊಟ್ಟೆ ತಡ್ಕ ವಾರ್ಡಿಂದ ಸ್ಪರ್ಧಿಸಿ ಬಿಜೆಪಿಯಿಂದ ಗೆದ್ದು ಪೂರ್ಣಾವಧಿಯಾಗಿ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ದರು. ಆದರೆ ಈ ಬಾರಿ ಅವರು ಏನು ಶಕ್ತಿ ಸಿನ್ಹರ ವಿರುದ್ಧ ಎಲೆಕ್ಷನ್ಗೆ ನಿಂತಿದ್ದರು. ಆದರೆ ಆ ಸಮಯದಲ್ಲಿ ಸೋತವರು ಮತ್ತೆ ಶಕ್ತಿ ಸಿನ್ಹರ ನಿಧನದ ನಂತರ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ರು. ಈ ಬಾರಿ ಅರ್ಧ ಅವಧಿಯಿಂದ ಅವರು ಕೌನ್ಸಿಲರ್ ಆದಂಥವರು. ಆದರೆ ಅವರು ಜನಪರವಾಗಿ ಕೆಲಸವನ್ನು ಮಾಡೋದಕ್ಕೆ ಪಕ್ಷದಲ್ಲಿ ನಾಯಕನಾಗಬೇಕು ಅಂತಾನೆ ಅಪೇಕ್ಷೆ ಪಟ್ಟವರಲ್ಲ. ಯಾಕಂದರೆ ಅವರ ಬಗ್ಗೆ ತಿಳಿದವರು ಹೇಳುವಂತಹ ಪ್ರಕಾರ ಅವರು ಎಲ್ಲರಿಗೂ ಒಂದು ನೆರವಿನ ಹಸ್ತವನ್ನು ಚಾಚ್ತಾ ಇದ್ರು. ತನ್ನಲ್ಲಿದ್ದದನ್ನು ಇನ್ನೊಬ್ಬರಿಗೆ ಕೊಡೋದಕ್ಕೆ ಯೋಚನೆ ಮಾಡ್ತಿದ್ದಂತಹ ವ್ಯಕ್ತಿ ಅಲ್ಲ. ಅಂತಹ ವ್ಯಕ್ತಿ ಯಾಕೆ ಈ ಒಂದು ಏನಾದರೂ ಅಂದರೆ ಈಗ ಏನು ಊಹಾಪೋಹಗಳು ಹರಿದಾಡ್ತಾ ಇದ್ರು ಕೂಡ, ಆರ್ಥಿಕವಾಗಿ ಅವರು ಹಿಂದುಳಿದಿದ್ರು ಕೂಡ, ಅಥವಾ ಆರ್ಥಿಕವಾಗಿ ಏನಾದರೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಕೂಡ, ಅದೇ ಅವರಿಗೆ ಸಮಸ್ಯೆಯಾಗಿ ಕಾಡಿ ಅವರು ಒಂದು ಆತ್ಮಹತ್ಯೆಯನ್ನು ಮಾಡಿರಬಹುದಾಗಿದ್ದರೆ ಕೂಡ ಅವರಿಗೆ ನೆರವಾಗುವಂತಹ ಹಸ್ತಗಳು ಅವರ ಜೊತೆಗಿತ್ತು ಅನ್ನುವಂಥದ್ದು.
ಎಸ್, ನಿನ್ನೆಯಿಂದ ಈ ಒಂದು ಘಟನೆ ನಡೆದ ಬಳಿಕ ಆ ಬಳಿಕ ನಡೆದಂತಹ ಎಲ್ಲ ವಿವರಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ನಾವು ನೇರ ಪ್ರಸಾರದ ಮೂಲಕ ಮಾಡಿದ್ವಿ. ಇದೀಗ ಅವರ ಅಂತಿಮ ದರ್ಶನವನ್ನು ಕೂಡ ನೇರ ಪ್ರಸಾರದ ಮೂಲಕ ನಿಮಗೆ ತಲುಪಿಸ್ತಾ ಇದ್ದೀವಿ. ನಮ್ಮ ಸಹೋದ್ಯೋಗಿ ಮಿತ್ರ ದಾಮೋದರ್ ದುಂಡೋಲೆ ಅವರು ಕೂಡ ಆ ಸ್ಥಳದಲ್ಲಿದ್ದಾರೆ. ಗಣ್ಯಾತಿ ಗಣ್ಯರು ಈ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ, ನುಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಅವರ ಆತ್ಮೀಯರನ್ನ, ಬಂಧುಗಳನ್ನು, ಹಾಗೆ ಅವರ ರಾಜಕೀಯ ಒಡನಾಡಿಗಳನ್ನು, ರಾಜಕೀಯ ಮುಖಂಡರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ದಾಮೋದರ್ ಅವರು ಮಾಡಿದ್ದಾರೆ. ಬನ್ನಿ ಅವರ ಸ್ನೇಹಿತರು, ಆತ್ಮೀಯರು ಏನು ಹೇಳಿದ್ದಾರೆ ಇವರ ಬಗ್ಗೆ. ಯಾವಾಗಲೂ ಮೆಚ್ಚುಗೆಯ ಮಾತುಗಳೇ ಕೇಳಿ ಬರ್ತಾ ಇದ್ದಂಥದ್ದು, ಹಾಗಾಗಿ ಅತೀವ ನೋವನ್ನುಂಟು ಮಾಡಿದೆ ಎಲ್ಲರಿಗೂ ಕೂಡ ಇವರ ಈ ಒಂದು ಆತ್ಮಹತ್ಯೆಯ ಪ್ರಕರಣ. ಬನ್ನಿ ಏನು ಹೇಳಿದ್ದಾರೆ ಈ ಬಗ್ಗೆ ಅವರ ಆತ್ಮೀಯರೆಲ್ಲ ಕೇಳ್ಕೊಂಬರೋಣ. ಕೊನೆಯದಾಗಿ 1 ತಿಂಗಳ ಹಿಂದೆ ಯಾವುದೋ ಒಂದು ವಿಷಯ ಬಗ್ಗೆ ಒಂದು ಫೋನ್ ಮಾಡಿದರು. ಅವ್ರು ಕೌನ್ಸಿಲರ್ ಆಗಿದ್ರಲ್ಲ, ಹಾಗಾಗಿ ನಮ್ಮ ಹತ್ರ ಒಂದು ಆಗಾಗ ಟಚ್ನಲ್ಲಿದ್ದರು ನಮ್ಮೊಟ್ಟಿಗೆ ಅವರು. ಆಯಿತು, ಥ್ಯಾಂಕ್ ಯು. ಅವರ ಅಗಲಿಕೆಯಿಂದ ನಮಗೆ ಭಾರಿ ದುಃಖಿತರಾಗಿದ್ದೇವೆ ನಾವೆಲ್ಲ. ಭಾರಿ ಒಳ್ಳೆಯ ಮನುಷ್ಯ, ಪರೋಪಕಾರಿ, ಸಮಾಜಕ್ಕೆ ಅವರ ತುಂಬಲಾರದ ನಷ್ಟ ಆಗಿದೆ. ಹಾಗೆ ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾರೆ. ಎಸ್, ಈಗ ಅವರ ಮಡದಿ ಮೋಹಿನಿ ರೈ ಅವರನ್ನು ನೀವು ದೃಶ್ಯದಲ್ಲಿ ನೋಡ್ಕೊಂಡು ಬಂದರೆ ನಿಜಕ್ಕೂ ಒಂಥರ ಕರುಳು ಹಿಂಡುವಂತಹ ದೃಶ್ಯ, ಮನ ಕಲಕುತ್ತೆ ಈ ದೃಶ್ಯವನ್ನು ನೋಡ್ತಾ ಇದ್ದ ಹಾಗೆ. ಯಾಕಂದರೆ ಯಾವುದೇ ಒಂದು ಮುನ್ಸೂಚನೆ ಇಲ್ಲದ ಹಾಗೆ ಈ ಒಂದು ನಿರ್ಧಾರವನ್ನು ಏಕಾಏಕಿ ಪತಿ ತೆಗೆದುಕೊಂಡಾಗ ಅದನ್ನು ಸಹಿಸುವಂತಹ ಶಕ್ತಿ ಖಂಡಿತವಾಗ್ಲೂ ಪತ್ನಿಗೆ ಇರೋದಿಲ್ಲ. ಅವರು ಸಂಪೂರ್ಣವಾಗಿ ಕಂಗಾಲಾಗಿರುವಂತಹ, ದುಃಖದ ಮಡುವಿನಲ್ಲಿ ಮುಳುಗಿರುವಂತಹ ದೃಶ್ಯವನ್ನು ನಾವು ನೋಡಿದ್ದೀವಿ. ಖಂಡಿತವಾಗ್ಲೂ ನಮಗೆ ಇಷ್ಟೊಂದು ಕರುಳು ಚುರ್ರನ್ನತ್ತೆ. ಹಾಗಿರುವಾಗ ಎಲ್ಲವೂ ಆಗಿದ್ದಂತಹ ಪತಿಯನ್ನು ಕಳೆದುಕೊಂಡಾಗ ಪತ್ನಿಯ ನೋವನ್ನು ವಿವರಿಸುವುದಕ್ಕೆ ಸಾಧ್ಯನೇ ಇಲ್ಲ. ಆಗ ದೃಶ್ಯದಲ್ಲಿ ನೋಡಿದ್ವಿ ನಾವು, ಮಗಳು ಕೂಡ ಅಲ್ಲೇ ಕುಸಿದು ಬಿದ್ದಂತಹ ಒಂದು ದೃಶ್ಯವನ್ನು ನೋಡಿದ್ವಿ. ಯಾಕಂದರೆ ದುಃಖವನ್ನು ತಾಳಲಾಗದೆ ಮಗಳು ಕೂಡ ಅಪ್ಪನ ಅಂತಿಮ ದರ್ಶನವನ್ನು ಮಾಡಿಕೊಂಡು ಬಂದು ಅಲ್ಲಿ ಆ ಮನೆಯ ಸಿಟೌಟಲ್ಲಿ ಕೂತಂತಹ ದೃಶ್ಯವನ್ನು ನೋಡುವಾಗ ನಿಜಕ್ಕೂ ಯಾರ ಕಂಗಳು ಕೂಡ ಒದ್ದಿಯಾಗತ್ತೆ, ಕರುಳು ಚುರ್ರನ್ನತ್ತೆ. ನಿಜಕ್ಕೂ ಕಳ್ಕೊಂಡಿರುವುದು ನಾವು 1-2 ದಿನದಲ್ಲಿ ಅಂದಷ್ಟು ಮಾತಾಡಿ ಮರೆಯಬಹುದಾದರೂ ಕೂಡ ಕುಟುಂಬದ ಸದಸ್ಯರು ಖಂಡಿತವಾಗ್ಲೂ ಆ ಒಂದು ಸಾವನ್ನು ಮರೆಯುವುದಕ್ಕೆ ಸಾಧ್ಯನೇ ಇಲ್ಲ. ಎಸ್, ಈಗಾಗಲೂ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಪ್ರಶ್ನೆ ಇದುವೇ. ಯಾಕೆ ರಮೇಶ್ ರೈ ಅವರು ಎಲ್ಲರ ಜೊತೆಗಿದ್ದುಕೊಂಡು, ಚೆನ್ನಾಗೇ ಇದ್ದುಕೊಂಡು, ಯಾವುದೇ ಒಂದು ಮುನ್ಸೂಚನೆಯನ್ನು ಕೂಡ ಕೊಡದೆ ಏಕಾಏಕಿಯಾಗಿ ಯಾಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು? ಏನಾಗಿತ್ತು ಅವರಿಗೆ? ನಿಜವಾಗ್ಲೂ ಆರೋಗ್ಯ ಸಮಸ್ಯೆ ಆಗಿದ್ರೆ ಅವರೇನು ಮಲಗಿದಲ್ಲಿ ಇರಲಿಲ್ಲ, ಪರಿಹಾರ ಆಗುವಂತಹ ಸಮಸ್ಯೆಗಳೇ ಆಗಿರಬಹುದು. ಅದಕ್ಕಾಗಿ ಇಂತಹ ನಿರ್ಧಾರವನ್ನು ಕೈಗೊಳ್ಳಬೇಕಾ? ಯಾಕಂದರೆ ರಮೇಶ್ ರೈ ಅವರು ಇನ್ನೊಬ್ಬರು ಕುಗ್ಗಿದಾಗ ಅವರನ್ನು ಮೇಲೆತ್ತುವಂತಹ, ಅವರಿಗೆ ಧೈರ್ಯವನ್ನು ತುಂಬುವಂತಹ ವ್ಯಕ್ತಿತ್ವದವರು. ಅಂಥವರು ಇಂತಹ ಸಣ್ಣ ಸಣ್ಣ ಸೋಲಿಗೆ ಹೆದರುವವರಲ್ಲ. ಅಂಥದ್ದೇನಾದರೂ ಇದ್ದರೆ ಅವರು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಬಹುದಿತ್ತು. ನಾವು ಅವರಿಗೆ ಕಿವಿ ಆಗ್ತಾ ಇದ್ವಿ, ನಾವು ಅವರಿಗೆ ನೆರವನ್ನು ನೀಡ್ತಾ ಇದ್ವಿ ಅನ್ನುವಂತಹ ಮಾತುಗಳು ಆತ್ಮೀಯರಿಂದ ಕೇಳಿ ಬರ್ತಾ ಇದೆ.
ಸದಸ್ಯ ರಮೇಶ್ ರೈ ನೆಲ್ಲಿಕಟ್ಟೆ ಅವರು ಆತ್ಮಹತ್ಯೆ ಕೈಗೊಂಡಿರುವಂಥದ್ದು ನಿನ್ನೆ. ಇದೀಗ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಮತ್ತು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇರುವಂಥದ್ದು. ನೆಲ್ಲಿಕಟ್ಟೆಯಲ್ಲಿರುವ ಅವರ ಮನೆಯ ಸಮೀಪ ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಹಿತೈಷಿಗಳು, ಕುಟುಂಬಸ್ಥರು, ಸ್ನೇಹಿತರು ಮತ್ತು ಅಭಿಮಾನಿಗಳು ಸೇರಿದ್ದಾರೆ. ರಸ್ತೆ ಅಂದರೆ ಅವರ ಮನೆಯಲ್ಲಿ ಈಗಾಗಲೇ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರ ಜೊತೆಗೆ ಇಲ್ಲಿ ಸೇರಿರ್ತಕ್ಕಂಥ ಜನರನ್ನು ನಿಮಗೆ ತೋರಿಸ್ಬೇಕು. ಯಾಕಂದರೆ ಅಪಾರ ಸಂಖ್ಯೆಯಲ್ಲಿ ಅವರ ಹಿತೈಷಿಗಳಿರ್ಬೋದು, ಕುಟುಂಬದವರು, ಸ್ನೇಹಿತರು ಎಲ್ಲರೂ ಕೂಡ ಸೇರಿರುವಂಥದ್ದು. ಅವರ ಮನೆಯ ಮುಂಭಾಗಕ್ಕೆ ನಾವು ಕೇಳುತ್ತಿದ್ದೇವೆ. ಇಲ್ಲಿ ಸೇರಿರುವಂತಹ ಸಹಸ್ರ ಜನರು ಕೂಡ ಅವರ ಬಗ್ಗೆ ಹೇಳುತ್ತಾ ಇರುವಂಥದ್ದು ಒಂದೇ ಮಾತು, ಅವರು ಹೀಗೆ ಮಾಡ್ಕೊಳ್ತಾರೆ ಅಂತ ಗೊತ್ತಿರಲಿಲ್ಲ, ಅವರೇ ಹೀಗೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಉಳಿದವರ ಕತೆ ಏನು ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು. ಇದೀಗ ಅವರ ಮನೆಯ ಮುಂಭಾಗದ ದೃಶ್ಯವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಬಹಳಷ್ಟು ಜನ ಇಲ್ಲಿ ಬಂದು ಸೇರಿದ್ದಾರೆ. ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ನಡೀತಾ ಇರುವಂಥದ್ದು. ಅಂತಿಮ ದರ್ಶನಕ್ಕೆ ಸೇರಿರುವಂತಹ ಜನಸಾಗರವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡ್ತಾಯಿದ್ದಾರೆ. ಮಾಜಿ ಶಾಸಕ ಸಂಜೀವ ಮಠಂದೂರು ಸೇರಿದಂತೆ ಬಹಳಷ್ಟು ಜನ ಗಣ್ಯರು, ಉದ್ಯಮಿಗಳು, ಸ್ಥಳೀಯರು ಎಲ್ಲರೂ ಕೂಡ ಸೇರಿಕೊಂಡು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದಾರೆ. ಅವರ ಮನೆಯ ಮುಂಭಾಗದ ದೃಶ್ಯಾವಳಿಗಳು, ಅವರ ಮನೆಯ ಪಕ್ಕದ ಮನೆಯಲ್ಲೂ ಕೂಡ ಬಂದು ಒಂದು ದರ್ಶನವನ್ನು ಮಾಡಿದವರು ಬಂದು ಇಲ್ಲಿ ಸೇರ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ನಡೀಲಿಕ್ಕಿದೆ. ಸ್ಮಶಾನದಲ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ಅವರ ಕುಟುಂಬಸ್ಥರು, ಹಿತೈಷಿಗಳು ಇಲ್ಲಿ ಕಾಯ್ತಾ ಇದ್ದಾರೆ. ಯಾಕೆಂತಂದರೆ ಬಹಳಷ್ಟು ಸಂಖ್ಯೆಯಲ್ಲಿ ಬಹಳಷ್ಟು ಪಾರ್ಥಿವ ಶರೀರಗಳಿಗೆ ಅವರು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದಂಥ ಇತಿಹಾಸಗಳಿದ್ದಾವೆ. ಯಾಕಂದರೆ ಅವರು ಬಹುದೊಡ್ಡ ಸಂಖ್ಯೆಯಲ್ಲಿ ಪಾರ್ಥಿವ ಶರೀರಕ್ಕೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿ ಅವರು ಹೀಗೆ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ಯಾವ ಯೋಚನೆಯೂ ನಮಗಿಲ್ಲ. ಅವರೇ ಹೀಗೆ ಮಾಡ್ಕೊಂಡಾಗ ನಮಗೆ ಬಹಳ ಅಚ್ಚರಿಯಾಗಿದೆ. ಎಲ್ಲರೂ ಕೂಡ ಆಶ್ಚರ್ಯವನ್ನೇ ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ನೀರು ಬಿಡ್ಪುಣ ಕೊನ್ನ ಎಸ್ ಸರ್, ಇದೀಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಒಂದು ಮೃತರ ಪಾರ್ಥಿವ ಶರೀರವನ್ನು ಸ್ನಾನವನ್ನು ಮುಗಿಸಿ ಮತ್ತೆ ಎಲ್ಲರ ದರ್ಶನಕ್ಕಾಗಿ ಮನೆಯ ಒಳಗೆ ತರುವಂತಹ ಒಂದು ದೃಶ್ಯಾವಳಿಗಳು. ಇದೀಗ ಕುಟುಂಬದ ಸದಸ್ಯರೆಲ್ಲರೂ ಆ ಪಾರ್ಥಿವ ಶರೀರದ ಬಳಿಯಲ್ಲಿ ನಿಂತಿರುವಂತಹ ದೃಶ್ಯವನ್ನು ನೀವು ನೋಡಬಹುದು. ಎಸ್, ಬಂಟ ಸಮುದಾಯದ ವಿಧಿವಿಧಾನಗಳ ಪ್ರಕಾರವಾಗಿ ಒಂದು ಪಾರ್ಥಿವ ಶರೀರಕ್ಕೆ ಸಲ್ಲಿಸಬೇಕಾದಂತಹ ಅಂತಿಮ ಕಾರ್ಯಗಳನ್ನೆಲ್ಲರೂ ಹಿರಿಯರು ಅಲ್ಲಿದ್ದುಕೊಂಡು ಮಾಡ್ತಾ ಇದ್ದಾರೆ. ಎಸ್, ಇನ್ನು ಕೂಡ ರಾಜಕೀಯ ನಾಯಕರು, ಹಿತೈಷಿಗಳು, ಬಂಧುಗಳು ಬರ್ತಾನೆ ಇರುವಂತಹ ದೃಶ್ಯಗಳನ್ನು ನೀವು ಕಾಣಬಹುದು. ಆದರೆ ನಿನ್ನೆ ಮಧ್ಯಾಹ್ನ ಏನು ಈ ಘಟನೆ ಸಂಭವಿಸಿತ್ತೋ ಆ ಬಳಿಕ ಇಡೀ ಒಂದು ಮನೆ ಅನ್ನ ನೀರಿಲ್ಲದೆ ಬರೀ ಶೋಕ ಸಾಗರದಲ್ಲಿ ಮುಳುಗಿದೆ. ಅವರ ಕಡೆ ಕೂಡ ನಾವು ಗಮನವನ್ನು ಹರಿಸಬೇಕಾಗತ್ತೆ. ಯಾಕಂದರೆ ಹಿತೈಷಿಗಳು ಬರ್ತಾನೆ ಇದ್ದಾರೆ, ಆದರೆ ಅಲ್ಲಿ ಪತ್ನಿ ದುಃಖ ತಾಳಲಾರದೆ ಕುಸಿದು ಕುಳಿತಿರುವಂತಹ ದೃಶ್ಯ ಎಂಥವರನ್ನ ಕೂಡ ಕಣ್ಣೀರಿಗೀಡು ಮಾಡುತ್ತೆ. ಕುಟುಂಬದ ಹಿರಿಯರಿದ್ದುಕೊಂಡು ಒಂದು ಏನು ಅಂತಿಮ ವಿಧಿವಿಧಾನಗಳಿಗೆ ಬೇಕಾಗಿರುವಂತಹ ಪೂರಕ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬಂಧುಗಳು, ಹಿತೈಷಿಗಳು, ಅವರ ಸ್ನೇಹಿತರು, ರಾಜಕೀಯ ಮುಖಂಡರು, ಅವರ ಒಡನಾಡಿಗಳು
ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಅವರಿಗೆ ಬಾಯಿಗೆ ನೀರನ್ನು ಬಿಡುವ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸುವ ದೃಶ್ಯಗಳನ್ನು ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಎಲ್ಲರ ಜೊತೆಗೆ ನಗುಮೊಗದಿಂದ ಆರಾಮಾಗಿ ಮಾತನಾಡ್ತಾ ಓಡಾಡಿಕೊಂಡಿದ್ದಂತಹ ವ್ಯಕ್ತಿ ದಿಢೀರಾಗಿ ಇಂತಹ ಒಂದು ನಿರ್ಧಾರಕ್ಕೆ ಕೈ ಹಾಕ್ತಾರೆ, ಪ್ರಾಣವನ್ನು ಕಳ್ಕೋತಾರೆ ಅಂತಂದರೆ ನಮಗೆ ಸಹಿಸೋದು ಕಷ್ಟ. ಅಂಥದ್ರಲ್ಲಿ ಅವರ ಕುಟುಂಬ ಸದಸ್ಯರ ಬಗೆಗೆ ಯೋಚನೆ ಮಾಡಿದಾಗ ಮಗ ಕೂಡ ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ಇಲ್ಲ ಅಪ್ಪನ ಜೊತೆ ಈಗಾಗಲೇ ಒಂದು ಅರ್ಧ ಗಂಟೆ ಮೊದಲು ನಾನು ಮಾತಾಡಿದ್ದೀನಿ ಅಂತ. ಇನ್ನೊಂದು ಮಾಹಿತಿಯ ಪ್ರಕಾರ ಅವರು ಮಡದಿಗೆ ಕೂಡ ಈ ಸಮಯದಲ್ಲಿ ಕರೆಯನ್ನು ಮಾಡಿದ್ರು, ಮಾತನಾಡಿದ್ರು. ಯಾಕಂದರೆ ಯಾವುದೇ ಒಂದು ಮುನ್ಸೂಚನೆ ಕೂಡ ಅವರ ಮಾತಿನಲ್ಲಿ ಇರಲಿಲ್ಲ. ಹಾಗೆ ಎಲ್ಲೂ ಕೂಡ ಅವರು ಬೇಸರದಿಂದ ಕಾಣಿಸ್ಕೊಳ್ತಾ ಕೂಡ ಇರಲಿಲ್ಲ. ಮೊದಲಿನ ದಿನ ಕೂಡ ಸ್ನೇಹಿತರ ಜೊತೆಗೆ ಕರೆಯನ್ನು ಮಾಡಿ ಮಾತನಾಡಿದ್ದಾರೆ, ಅವರನ್ನು ನೇರವಾಗಿ ಸಂಪರ್ಕಿಸಿ ಭೇಟಿಯಾಗಿ ಮಾತನಾಡಿದ್ದಾರೆ. ಅವರ ಸ್ನೇಹಿತರೊಬ್ಬರು ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು, ನಿನ್ನೆ ರಾತ್ರಿವರೆಗೂ ನಾವು ಜೊತೆಯಲ್ಲೇ ಇದ್ವಿ ಅನ್ನುವ ರೀತಿಯಲ್ಲಿ. ಹಾಗೆ ಬೆಳಿಗ್ಗೆ ಕೂಡ ಮನೆಯಿಂದ ಆರಾಮಾಗಿ ಹೊರಟವರು ಸುಳ್ಯಕ್ಕೆ ಹೋಗಿ BC ರೋಡಿನಲ್ಲಿರುವಂತಹ ಗೆಳೆಯನ ಪತ್ನಿಯ ಸೀಮಂತ ಕಾರ್ಯಕ್ರಮಕ್ಕೆ ಹೋಗಿ ಬರುವುದಾಗಿ ಹೇಳಿದರು. ಆದರೆ 11:30 ಸುಮಾರಿಗೆ ಪಾಣೆಮಂಗಳೂರಿನ ನೇತ್ರಾವತಿ ನದಿಯ ಹಳೆ ಸೇತುವೆಯ ಬಳಿ ಅವರು ಬಳಸ್ತಾ ಇದ್ದಂತಹ ಬಟ್ಟೆ, ಕನ್ನಡಕ, ಹಾಗೆ ಅವರ ಬೈಕ್, ಹಾಗೆ ಅವರ ಮೊಬೈಲ್ ಸಿಕ್ಕಿತ್ತು. ಹಾಗಾಗಿ ಆ ಮೊಬೈಲ್ ಕರೆಯ ಮೂಲಕ ಅದು ರಮೇಶ್ ರೈಯವರ ವಸ್ತುಗಳು ಅನ್ನೋದಾಗಿ ಪತ್ತೆಯಾಗಿತ್ತು. ಆ ಬಳಿಕ ನಡೆದಂತಹ ಎಲ್ಲ ಘಟನಾವಳಿಗಳನ್ನು ನೇರ ಪ್ರಸಾರದ ಮೂಲಕ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಪುತ್ತೂರು ಮಾಡಿತ್ತು. ಅಗ್ನಿಶಾಮಕ ದಳದವರು ಬಂದು ಅಲ್ಲಿ ಮೃತದೇಹವನ್ನು ಹುಡುಕುವಂತಹ ಒಂದು ಕಾರ್ಯವನ್ನು ಮಾಡಿದರು. ಮೊದಲನೇದಾಗಿ ಈಜು ತಜ್ಞರು ಕೂಡ ಅಲ್ಲಿಗೆ ಆಗಮಿಸಿದರು. ಅಲ್ಲಿಯ ಸ್ಥಳೀಯ ಈಜು ತಜ್ಞರು ಬಂದಿದ್ದರು. ಹಾಗೆ ಮೊದಲನೇದಾಗಿ ಆ ಜೆಟ್ವೆಲ್ನ ಹತ್ರ ಹೋಗಿ ಒಂದು ಮೇಲ್ನೋಟಕ್ಕೆ ಹುಡುಕಾಡಿದ್ರು. ಆದರೆ ಅಲ್ಲಿ ಯಾವುದೇ ರೀತಿಯ ಮೃತದೇಹ ಇರುವಂತಹ ಶಂಕೆ ವ್ಯಕ್ತವಾಗಿರಲಿಲ್ಲ. ಆ ಬಳಿಕ ಅವರು ನದಿಗೆ ಹಾರಿರಬಹುದು ಅನ್ನುವಂತಹ ಶಂಕೆಯ ಮೇರೆಗೆ ಅಲ್ಲಿ ಕೂಡ ಸುಮಾರು ಹೊತ್ತಿನ ಹುಡುಕಾಟ ನಡೆಸಲಾಗತ್ತೆ. ಆದರೆ ಅಲ್ಲಿ ಕೂಡ ಮೃತದೇಹದ ಪತ್ತೆಯಾಗದೆ ಇರುವ ಕಾರಣ ಮತ್ತೆ ಈ ಜೆಟ್ವೆಲ್ಗೆ ಏಣಿಯನ್ನು ಹಾಕಿ ಈಜು ತಜ್ಞರು ಇಳಿದಾಗ ಇವರ ಮೃತದೇಹ ಸಿಗತ್ತೆ. ನಿಜಕ್ಕೂ ಈ ಒಂದು ಸುದ್ದಿ ಪುತ್ತೂರಿಗರಿಗೆ ಬಂದಪ್ಪಳಿಸಿದಾಗ ಎಲ್ಲರೂ ಪ್ರತಿಕ್ರಿಯಿಸೋದಕ್ಕೆ ಮಾತುಗಳೇ ಮೌನ ಆಗಿತ್ತು. ಯಾಕಂದರೆ ಒಂದು ಅಸೌಖ್ಯದಿಂದ ಮಲಗಿದ್ರೆ ಸರಿ, ಅಥವಾ ಇನ್ಯಾವುದೋ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಸೂಚನೆ ಇದ್ದರೂ ಸರಿ, ಏನಿಲ್ಲ ನಿನ್ನೆ ಈಗ ಬೆಳಿಗ್ಗೆ ಮಾತನಾಡಿದವರಿದ್ದೀವಿ, ನಾವು ನಿನ್ನೆ ಮಾತನಾಡಿದ್ದೀವಿ, ನಿನ್ನೆ ಅವರನ್ನು ಭೇಟಿ ಆಗಿದ್ದೀವಿ, ಯಾಕೆ ಹೇಗೆ ಮಾಡಿಕೊಂಡ್ರು? ಯಾಕಂದರೆ ಅಂತಹ ಒಂದು ಯಾವುದೇ ಕಾಯಿಲೆ ಆಗಿದ್ದರೂ ಕೂಡ ಗುಣಪಡಿಸಿದಂತಹ ಕಾಯಿಲೆಯಾಗಿದ್ದರೆ ಅವರು ಮಲಗಿದಲ್ಲೇ ಇರಬೇಕಿತ್ತು. ಅಂತಹ ಪರಿಸ್ಥಿತಿ ಕೂಡ ಇರಲಿಲ್ಲ, ಆರಾಮಾಗಿ ಓಡಾಡ್ತಾ ಇದ್ರು. ಜೊತೆಗೆ ಮಂಗಳ ಡ್ರೈವಿಂಗ್ ಸ್ಕೂಲನ್ನು ಕೂಡ ನಡೆಸ್ತಾ ಇದ್ರು. ರಾಜಕೀಯವಾಗಿ ಕೂಡ ತನ್ನನ್ನು ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ರಾಜಕೀಯ ರಹಿತವಾಗಿ ಕೂಡ ಎಲ್ಲ ಪಕ್ಷದವರೊಟ್ಟಿಗೆ ಕೂಡ ಸ್ನೇಹ ಭಾವವನ್ನು ಹೊಂದಿದ್ದಂತಹ ವ್ಯಕ್ತಿ ರಮೇಶ್ ರೈ ನೆಲ್ಲಿಕಟ್ಟಿಯವರು. ಮೊದಲು ಇವರು ಮೊಟ್ಟೆ ತಡ್ಕದಲ್ಲಿ ವಾಸ ಇದ್ದರು, ಆ ಬಳಿಕ ಇದೀಗ ನೆಲ್ಲಿಕಟ್ಟೆಯಲ್ಲಿ ವಾಸವಿದ್ದಾರೆ. ಇದೀಗ ಅವರ ಅಂತಿಮ ವಿಧಿವಿಧಾನಗಳನ್ನು ಅವರ ನೆಲ್ಲಿಕಟ್ಟೆಯಲ್ಲಿರುವಂತಹ ಮನೆಯಲ್ಲಿ ಮಾಡಲಾಗ್ತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಅವರ ಬಂಧುಗಳು, ಹಿತೈಷಿಗಳು, ನೆಂಟರು, ಹಾಗೆ ಅವರ ಅಭಿಮಾನಿಗಳು, ರಾಜಕೀಯ ನಾಯಕರು, ಹಾಗೆ ಪಕ್ಷಾತೀತವಾಗಿ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಅವರ ನೆಲ್ಲಿಕಟ್ಟೆಯ ಮನೆಯಲ್ಲಿ ಸೇರಿರುವಂತಹ ದೃಶ್ಯಗಳನ್ನು ನೀವೀಗ ನೋಡ್ತಾ ಇರಬಹುದು. ನಿನ್ನೆ ಈ ಒಂದು ಘಟನೆ ನಡೆದಿತ್ತೋ ಆ ಮೃತದೇಹದ ಮರಣೋತ್ತರ ಪರೀಕ್ಷೆಗಾಗಿ ಬಂಟ್ವಾಳ ಸರಕಾರಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿತ್ತು. ಆ ಬಳಿಕ ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಅವರನ್ನು ಪುತ್ತೂರು ಸಿಟಿ ಹಾಸ್ಪಿಟಲ್ನಲ್ಲಿ ಫ್ರೀಸರ್ನಲ್ಲಿ ಇಡಲಾಗಿತ್ತು. ಇಂದು ಮುಂಜಾನೆ 9 ಗಂಟೆಗೆ, ಇಂದು ಬೆಳಗ್ಗೆ 9 ಗಂಟೆಗೆ ಅವರ ಮೃತದೇಹವನ್ನು ಅವರ ಮನೆಗೆ ರವಾನಿಸಲಾಗಿತ್ತು. ಇದೀಗ 9 ಗಂಟೆಯ ಬಳಿಕ ಎಲ್ಲರಿಗೂ ಅಂತಿಮ ದರ್ಶನಕ್ಕಾಗಿ ನೆಲ್ಲಿಕಟ್ಟೆಯ ಅವರ ಮನೆಯಲ್ಲಿ ಅವರ ಮೃತದೇಹವನ್ನು ಅಂತಿಮ ದರ್ಶನಕ್ಕಾಗಿ ಇಡಲಾಗಿತ್ತು. ನಿಜಕ್ಕೂ ಇದೊಂದು ಬರಿಯ BJP ಪಕ್ಷಕ್ಕಲ್ಲ, ಒಂಥರ ಪುತ್ತೂರಿಗರಿಗೆ ಈ ಒಂದು ಸಾವು ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು. ಯಾಕಂದರೆ ಯಾರೇ ಸಹಾಯವನ್ನು ಕೇಳಿದರೆ ಕೂಡ ರಮೇಶ್ ರೈ ಅವರು ಇಲ್ಲ ಎನ್ನುವಂತಹ ವ್ಯಕ್ತಿಯಲ್ಲ.
ಅವರ ಸ್ನೇಹಿತರು ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ಇನ್ನೊಬ್ಬರು ಯಾರಾದರೂ ಒಂದು ಆತ್ಮಹತ್ಯೆ ಅಂತ ನಿರ್ಧಾರ ಕೈಗೊಳ್ಳುತ್ತಾರೆ ಅಥವಾ ಮಾನಸಿಕವಾಗಿ ನೊಂದು ಮಾತಾಡ್ತಾರೆ ಅಂತಂದರೆ ಅವರಿಗೆ ಬೈದು ಬುದ್ಧಿ ಹೇಳುವಂತಹ, ಬದುಕಿನ ಸ್ಥೈರ್ಯವನ್ನು ತುಂಬುವಂತಹ ವ್ಯಕ್ತಿತ್ವ ಅವರದಾಗಿತ್ತು. ಎಲ್ಲರ ಜೊತೆಗೂ ಆತ್ಮೀಯವಾಗಿ ಒಡನಾಟವನ್ನು ಇಟ್ಕೊಂಡಂತಹ ವ್ಯಕ್ತಿ ರಮೇಶ್ ರೈ ನೆಲ್ಲಿಕಟ್ಟಿಯವರು. ಯಾಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು? ಯಾಕೆ ಇಷ್ಟು ಅವರಿಗೆ ಜೀವನ ಬೇಡ ಅನ್ನಿಸುವಂತಹ ಪರಿಸ್ಥಿತಿಗೆ ಮುಟ್ಟಿದ್ದು ಯಾಕೆ ಅವರು? ಯಾಕಂದರೆ ಸಾಮಾನ್ಯವಾಗಿ ಒಂದು ಮನಃಶಾಸ್ತ್ರರು ಹೇಳುವ ಪ್ರಕಾರ ಯಾವ ವ್ಯಕ್ತಿ ಕೂಡ ಒಂದು ದಿಢೀರ್ ನಿರ್ಧಾರವನ್ನು ಈ ಒಂದು ಆತ್ಮಹತ್ಯೆಯ ಪ್ರಕರಣದಲ್ಲಿ ತೆಗೆದುಕೊಳ್ಳೋದಿಲ್ಲ. ಅವರು ಇದಕ್ಕಂತಾನೆ ಒಂದು ಕೆಲವಷ್ಟು ದಿನಗಳ ಹಿಂದೆ ಅಥವಾ ತಿಂಗಳುಗಳ ಹಿಂದೆಯೇ ಇದಕ್ಕೆ ಒಂದು ಯೋಚನೆಯನ್ನು ಹಾಕ್ಕೊಂಡಿರ್ತಾರೆ. ಆ ಒಂದು ನಿರ್ಧಾರ ಮಾನಸಿಕವಾಗಿ ಅವರೊಂದು ಆ ನಿರ್ಧಾರಕ್ಕೆ ಗಟ್ಟಿಯಾದ ಮೇಲೆಯೇ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅಂತ. ಹಾಗಾಗಿ ತನ್ನ ಇತರರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಂತಹ ರಮೇಶ್ ರೈ ಅವರು ತನ್ನ ಕಷ್ಟವನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕಿದ್ರ ಅಥವಾ ಯಾಕೆ ಏನು ಅನ್ನುವ ಪ್ರಶ್ನೆ ನಮ್ಮೆಲ್ಲರಲ್ಲಿ ಕಾಡ್ತಾ ಇದೆ. ಎಲ್ಲರಿಗೆ ಧೈರ್ಯ ಹೇಳ್ತಿದ್ದವರು ನೀವೇ ಹೀಗಾದರೆ ಹೇಗೆ ಅನ್ನುವಂಥ ಪ್ರಶ್ನೆ ಬರಬಹುದು. ಅವರ ನಿರ್ಧಾರದಿಂದ ಅವರು ಹಿಂದೆ ಸರಿಯುವಂತಹ ಪ್ರಯತ್ನ ಅವರಿಗೆ ಬೇಡವಾಗಿತ್ತೋ ಏನೋ. ಹಾಗಾಗಿ ಯಾರಿಗೂ ಯಾವುದೇ ಸೂಚನೆಯನ್ನು ಕೊಡದೆ ಆರಾಮಾಗಿದ್ದುಕೊಂಡೇ ಅದು ಪಾಣೆಮಂಗಳೂರಿಗೆ ಆ ಒಂದು ಹಳೆ ಸೇತುವೆಯ ಬಳಿ ತೆರಳಿ ತಮ್ಮ ಪ್ರಾಣವನ್ನು ಕಳ್ಕೋತಾರೆ. ಅಪಾರ ಸಂಖ್ಯೆಯಲ್ಲಿ ಈ ಒಂದು ಅವರ ಅಭಿಮಾನಿಗಳು, ಬಂಧುಗಳು, ಒಡನಾಡಿಗಳು, ರಾಜಕೀಯ ನಾಯಕರುಗಳು, ಪಕ್ಷಾತೀತವಾಗಿ ಬಂದು ಸೇರಿರುವಂತಹ ರಾಜಕೀಯ ಮುಖಂಡರುಗಳು ಇವರೆಲ್ಲರನ್ನ ನೀವು ದೃಶ್ಯದಲ್ಲಿ ಕಾಣಬಹುದು. ನಿನ್ನೆ ಏನು ಪಾಣೆಮಂಗಳೂರಿನ ಹಳೆ ಸೇತುವೆಯ ಬಳಿ ಇವರು ಜೆಟ್ವೆಲ್ಗೆ ಹಾರಿ ಪ್ರಾಣವನ್ನು ತ್ಯಜಿಸಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಸುದ್ದಿ ತಿಳಿದ ಕೂಡಲೇ ನಮ್ಮ ಹಿಂದೂ ಮುಖಂಡ ಬಿಜೆಪಿ ನಾಯಕ ನೋಡಿ ಅರುಣ್ ಕುಮಾರ್ ಪುತ್ತಿಲ ಕೂಡ ಈ ಸ್ಥಳಕ್ಕೆ ಆಗಮಿಸಿದ್ದಾರೆ. ನಿನ್ನೆ ಅವರ ಬಗ್ಗೆ ಮಾತನಾಡ್ತಾ ಇದ್ದೆ ನಾನು. ಯಾಕಂದರೆ ನಿನ್ನೆ ಈ ಒಂದು ಸುದ್ದಿ ಹರಿದಾಡಿದ ತಕ್ಷಣವೇ ಇವರು ಕಾರ್ಯಪ್ರವೃತ್ತರಾಗಿ ಆ ಒಂದು ಪಾಣೆಮಂಗಳೂರಿನ ಹಳೆ ಸೇತುವೆ ಬಳಿ ಏನು ಈ ಘಟನೆ ನಡೀತೋ ಅಲ್ಲಿಗೆ ಆ ಕೂಡಲೇ ತೆರಳಿದವರು. ಅವರು ಎಲ್ಲ ಕಾರ್ಯದಲ್ಲಿ ಕೂಡ ಜೊತೆಗಿದ್ದು ಸಹಕರಿಸಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಅವರು ಹಾಗೆ ಅವರ ಬೆಂಬಲಿಗರ ಜೊತೆ ಹಾಗೆ ಬಿಜೆಪಿ ಕಾರ್ಯಕರ್ತರ ಜೊತೆ ಅವರು ಸ್ಥಳಕ್ಕೆ ತೆರಳಿದ್ರು. ಅಲ್ಲಿ ನಾವು ನಿನ್ನೆ ನೇರ ಪ್ರಸಾರದಲ್ಲಿ ತೋರಿಸ್ತಾ ಇದ್ವಿ ಆ ಒಂದು ಇಡೀ ಪ್ರಕರಣದ ಆ ಬಳಿಕದ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಕೂಡ ಅರುಣ್ ಕುಮಾರ್ ಪುತ್ತಿಲ ಅವ್ರ ಜೊತೆಗಿದ್ರು. ಅರುಣ್ ಕುಮಾರ್ ಪುತ್ತಿಲ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ನಿನ್ನೆ ಸಂಪ್ಯಾದ ಒಂದು ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲೂ ಕೂಡ ನಾವು ಜೊತೆಯಾಗಿ ಕೆಲಸ ಮಾಡಿದ್ದೀವಿ. ಯಾವುದೇ ಒಂದು ಕೆಲಸವನ್ನ ರಮೇಶ್ ರೈ ನೆಲ್ಲಿಕಟ್ಟಿ ಅವರಿಗೆ ವಹಿಸಿದ್ರೆ ಅತ್ಯಂತ ಶ್ರದ್ಧೆಯಿಂದ ಅಷ್ಟೇ ಅಚ್ಚುಕಟ್ಟಿಂದ ಮಾಡುವಂತಹ ವ್ಯಕ್ತಿ ಅವರು. ಅವರನ್ನು ನೋಡಿ ನಾವು ಕಲಿಯುವಂತಹದ್ದು ಹಲವಿತ್ತು. ಅಂತಹ ಒಂದು ಶ್ರದ್ಧಾ ಮನೋಭಾವದಿಂದ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಶ್ರಮಜೀವಿ, ಅಷ್ಟೇ ಚುರುಕಿನ ವ್ಯಕ್ತಿತ್ವ ಅನ್ನೋದಾಗಿ. ಹಲವಾರು ಗಣ್ಯರನ್ನು ಮಾತನಾಡಿಸುವಂಥ ಪ್ರಯತ್ನ ಸುದ್ದಿ ತಂಡ ಮಾಡಿತ್ತು. ಎಲ್ಲರೂ ಕೂಡ ಮೃತರಿಗೆ ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ಹಾಗೆ ಎಲ್ಲರೂ ಹೇಳುವಂತಹ ಮಾತು, ಅಷ್ಟೊಂದು ಆತ್ಮೀಯವಾಗಿದ್ದಂತಹ ಪ್ರೀತಿ ಪಾತ್ರರಾಗಿದ್ದಂತಹ ರಮೇಶ್ ರೈ ಅವರು ಹೀಗೆ ಮಾಡ್ಕೋತಾರೆ ಅಂತ ನಾವು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಈ ಒಂದು ಆತ್ಮಹತ್ಯೆಯ ಏನು ಅವರ ಸಾವಿನ ಪ್ರಕರಣವನ್ನು ನಮಗೆ ಜೀರ್ಣಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಬಂಟ ಸಮುದಾಯದ ಕಟ್ಟುಕಟ್ಟಲೆಯಂತೆ ಏನು ಅಂತಿಮ ಒಂದು ವಿಧಿವಿಧಾನಗಳು ಏನು ನಡಿಬೇಕು ಅದೆಲ್ಲವನ್ನ ಕುಟುಂಬದ ಹಿರಿಯರು ಇದ್ದುಕೊಂಡು ಇದೀಗ ಮನೆಯ ಒಳಗೆ ನಡೆಸ್ತಾ ಇದ್ದಾರೆ. ಇದೊಂದು ಪುತ್ತೂರಿಗರಿಗೆ ಶಾಕನ್ನು ತಂದಂತಹ ಸುದ್ದಿ.
ಹಲವಾರು ಅಂತೆ-ಕಂತೆಗಳು ಈ ಒಂದು ಸಾವಿನ ಸುದ್ದಿಯ ಹಿಂದೆ ಹರಿದಾಡ್ತಾ ಇದೆ. ಕೆಲವರು ಅವರಿಗೆ ರಮೇಶ್ ರೈ ಅವರಿಗೆ ಹಣಕಾಸಿನ ಸಮಸ್ಯೆ ಇತ್ತು ಅಂತ ಹೇಳ್ಕೊಂಡಿದ್ದಾರೆ, ಇನ್ನು ಕೆಲವರು ಆರೋಗ್ಯದ ಸಮಸ್ಯೆ ಇತ್ತು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ತನಿಖೆ ಪೂರ್ತಿಗೊಳ್ಳದೆ ಯಾವುದೇ ರೀತಿಯ ಊಹಾಪೋಹಗಳಿಗೆ ನಾವು ತಲೆ ಕೊಡೋದಕ್ಕಾಗೋದಿಲ್ಲ. ಅದನ್ನೇ ಸುದ್ದಿಯಾಗಿ ಹಬ್ಬಿಸುವಂತಹ ಪ್ರಯತ್ನವನ್ನು ಮಾಡದಿದ್ದರೆ ಒಳಿತು. ಯಾಕಂದರೆ ಇಂತಹ ಒಂದು ಸಾವಿನ ಸಂಗತಿಗಳು ನಡೆದಾಗ ಇಂತಹ ಒಂದು ಊಹಾಪೋಹಗಳು ಹುಟ್ಟಿಕೊಳ್ಳೋದು ಸಹಜ. ಆದರೆ ಯಾಕೆ ಇವರು ಇಂತಹ ನಿರ್ಧಾರವನ್ನು ತಗೊಂಡ್ರು ಅನ್ನುವಂತಹ ನಿಖರ ಕಾರಣ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಜೀವನವನ್ನು ಮುಗಿಸುವಂತಹ ವಯಸ್ಸು ಕೂಡ ಅವರದಲ್ಲ. ಏನು ಸಿಟಿ ಹಾಸ್ಪಿಟಲ್ನಿಂದ ಅವರ ಪಾರ್ಥಿವ ಶರೀರವನ್ನು ತಂದು ಅಂತಿಮ ದರ್ಶನಕ್ಕಾಗಿ ಮನೆಯ ಹೊರಗಡೆ ಅವರ ಅಂಗಳದಲ್ಲಿ ಇರಿಸಲಾಗಿತ್ತು ಮೊದಲು. ಆ ಬಳಿಕ ಏನು ಸ್ನಾನದ ಕಾರ್ಯಗಳನ್ನೆಲ್ಲ ನಡೆಸಿ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರ ಪಾರ್ಥಿವ ಶರೀರದ ಸ್ನಾನವನ್ನು ಮುಗಿಸಿ ಆ ಬಳಿಕ ಅವರನ್ನು ಮನೆಯ ಒಳಗೆ ಮಲಗಿಸಲಾಗಿದೆ. ಈಗ ಎಲ್ಲ ಕುಟುಂಬದ ಬಂಧುಗಳು ಅವರಿಗೆ ನುಡಿ ನಮನವನ್ನು ಸಲ್ಲಿಸ್ತಾ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಅವರ ಬಾಯಿಗೆ ನೀರನ್ನು ಸಮರ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ದೃಶ್ಯದಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇರೋದು ಮನೆಯ ಒಳಗಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವಂತಹ ದೃಶ್ಯ. ಮನೆಯ ಹೊರಗಡೆ ಕೂಡ ಸೇರಿರುವಂಥ ಜನಸ್ತೋಮವನ್ನು ನೀವು ನೋಡ್ಬೋದು. ಮನೆಯಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಿ ಆ ಬಳಿಕ ಮಡಿವಾಳ ಕಟ್ಟೆಯಲ್ಲಿರುವಂತಹ ಚಿತಾಗಾರದಲ್ಲಿ ಇವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಇನ್ನು ಕೂಡ ಅಪಾರ ಸಂಖ್ಯೆಯಲ್ಲಿ ಜನ ಅವರ ಮನೆಯ ಕಡೆ ಧಾವಿಸ್ತಾ ಇದ್ದಾರೆ. ಸಾಜಾ ರಾಧಾಕೃಷ್ಣ ಆಳ್ವ ಇವರು ಕೂಡ ಮೃತರ ಅಂತಿಮ ದರ್ಶನವನ್ನು ಪಡೆದು ಮನೆಯಿಂದ ಹೊರಬರುವ ದೃಶ್ಯವನ್ನು ನಾವೀಗ ನೋಡಿದ್ವಿ. ರಮೇಶ್ ರೈ ಅವರು ಸಾಮಾನ್ಯವಾಗಿ ಸರಳವಾಗಿ ಎಲ್ಲರ ಜೊತೆ ಬೆರೀತಾ ಇದ್ದಂತಹ ವ್ಯಕ್ತಿತ್ವ. ಯಾವುದೇ ಕೋಮು ಸಂಘರ್ಷವಾಗಲಿ ಅಥವಾ ಉದ್ರೇಕಕಾರಿಯ ಮಾತುಗಳಾಗಲಿ ಎಲ್ಲ ಜಾತಿ ಧರ್ಮದವರ ಜೊತೆಗೆ ಅತ್ಯಂತ ಅನ್ಯೋನ್ಯತೆಯಿಂದ ಇದ್ದವರು ರಮೇಶ್ ರೈ ನೆಲ್ಲಿಕಟ್ಟಿಯವರು. ಪುತ್ತೂರಿನ ರಾಜಕೀಯ ವ್ಯವಸ್ಥೆ ಕೂಡ ಹಾಗೆ ಯಾವುದೇ ರೀತಿಯ ವೈಷಮ್ಯದ ಶತ್ರುತ್ವದ ರಾಜಕೀಯ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಒಂದು ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳು ಇರಬಹುದೇ ಹೊರತಾಗಿ ಮತ್ತು ಎಲ್ಲ ರಾಜಕೀಯ ಪಕ್ಷದ ನಾಯಕರು ಕೂಡ ಜೊತೆಯಾಗಿ ಕೆಲಸ ಮಾಡುವಂತಹ ಅನ್ಯೋನ್ಯತೆಯಲ್ಲಿ ಇರುವಂತಹ ಒಂದು ವಾತಾವರಣ ನಮ್ಮ ಪುತ್ತೂರಿನಲ್ಲಿರುವಂಥದ್ದು. ಹಾಗಾಗಿ ಅಂತಹ ಯಾವುದೇ ಇತರ ಕಾರಣಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ. ಪುತ್ತೂರು ಪುರಸಭೆಯಾಗಿದ್ದಂತಹ ಸಂದರ್ಭದಲ್ಲಿ ಅವರು ಮೊಟ್ಟೆತಡ್ಕದ ವಾರ್ಡ್ನಿಂದ ಸ್ಪರ್ಧಿಸಿ ಪೂರ್ಣಾವಧಿಯಲ್ಲಿ ಕೌನ್ಸಿಲರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದವರು. ಈ ಬಾರಿ ಅವರು ಶಕ್ತಿ ಸಿನ್ಹರ ವಿರುದ್ಧ
ಏನು ಚುನಾವಣೆಗೆ ನಿಂತು ಆ ಬಾರಿ ಸೋಲನ್ನು ಅನುಭವಿಸಿದ್ರು. ಆ ಬಾರಿ ಅನಂತರ ಏನು ಶಕ್ತಿ ಸಿನ್ಹಾರವರ ನಿಧನದ ನಂತರ ಮತ್ತೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಅವರು ಜಯವನ್ನು ಗಳಿಸಿ ಅರ್ಧ ಅವಧಿಯ ನಂತರ ಅವರು ಈ ಬಾರಿಯ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ದರು. ಈ ಒಂದು ಅಂತಿಮ ವಿಧಿವಿಧಾನದ ದೃಶ್ಯಗಳನ್ನು ನೋಡ್ತಾ ಇರುವಾಗ ನಮಗೆ ನಿನ್ನೆ ಅವರು ಗೆಳೆಯರು ಹೇಳಿದಂತಹ ಮಾತು ನೆನಪಾಗ್ತಾ ಇದೆ. ಯಾರದ್ದೇ ಮನೆಯಲ್ಲಿ ಸಾವಾದರೂ ಕೂಡ ಅದು ಪರಿಚಿತರಾಗಿರಲಿ ಅಥವಾ ಬಂಧುಗಳಾಗಿರಲಿ ಅಥವಾ ಅವರ ಆತ್ಮೀಯರಾಗಿರಲಿ ಅಥವಾ ರಾಜಕೀಯ ನಾಯಕರಾಗಿರಲಿ BJP ಕಾರ್ಯಕರ್ತರಾಗಿರಲಿ, ಯಾರದ್ದೇ ಮನೆಯಲ್ಲಿ ಸಾವಾದರೂ ಕೂಡ ಅಲ್ಲಿ ತನ್ನ ಬಂಧುವಿನಂತೆ ಹೋಗಿ ಅಲ್ಲಿಯ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟು ಅಂತಿಮ ವಿಧಿವಿಧಾನದ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಎಲ್ಲವನ್ನ ಮುಗಿಸಿ ಅವರ ಬಂಧುವಿನಂತೆ ಮನೆಯವರಂತೆ ಆ ಎಲ್ಲ ಕೆಲಸದಲ್ಲಿ ಜೊತೆಗಿದ್ದು ನೆರವನ್ನು ನೀಡ್ತಾ ಇದ್ದವರು ರಮೇಶ್ ರೈ ನೆಲ್ಲಿಕಟ್ಟಿಯವರು. ಈಗ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವಂತಹ ಒಂದು ಕಹಿ ಅನುಭವ ಅಲ್ಲಿ ಇರುವಂಥವರಿಗೆ ಖಂಡಿತವಾಗ್ಲೂ ನಿನ್ನೆ ಆ ಮಾತುಗಳನ್ನೇ ನೆನಪಿಸಿಕೊಳ್ತಾ ಇದ್ರು ಅವರ ಸ್ನೇಹಿತರು. ದೃಶ್ಯದಲ್ಲಿ ಕಾಣ್ತಾ ಇರೋದು ಅವರ ಮಡದಿ ಮೋಹಿನಿ ರೈ ಅವರು. ಅತ್ಯಂತ ದುಃಖ ತಪ್ತರಾಗಿದ್ದಾರೆ. ಪತಿಯ ಅಗಲಿಕೆಯ ನೋವನ್ನು ಅರಗಿಸಿಕೊಳ್ಳುವಂತಹ ಶಕ್ತಿ ಖಂಡಿತವಾಗ್ಲೂ ಅವರಿಗಿಲ್ಲ. ಅವರ ಪತ್ನಿಯನ್ನು ಸಮಾಧಾನಪಡಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೇಗೆ ತಾನೇ ಈ ನೋವನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಅಲ್ಲಿ ಸೇರಿರುವವರು ಕೂಡ ಕಂಬನಿಯನ್ನು ಒರೆಸಿಕೊಳ್ಳುವಂತಹ ದೃಶ್ಯಗಳು, ನಿಜವಾಗ್ಲೂ ಮನ ಕಲಕುವಂತಹ ದೃಶ್ಯಗಳು ಇದು. ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಒಂದು ಬಾರಿ ಯೋಚಿಸಬಹುದಿತ್ತು ರಮೇಶ್ ರೈ ಅವರು, ಯಾರಾದರೂ ಆತ್ಮೀಯರಿಗೆ ಅಥವಾ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ಮನಸ್ಸಿನ ನೋವನ್ನು ಹೇಳಿಕೊಳ್ಬೋದಿತ್ತು. ಅಂತಹ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಹಂಚಿಕೊಳ್ಳೋದಕ್ಕೆ ಅವರ ಹತ್ರ ಸ್ನೇಹ ಬಳಗ ಇತ್ತು, ಆತ್ಮೀಯರಿದ್ದರು. ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದಕ್ಕೆ ಮಗ ಇದ್ದ. ಬೆಳೆದು ನಿಂತಿರುವಂತಹ ಮಗಳು ಆ ಬಗ್ಗೆ ಆದರೂ ಯೋಚನೆ ಮಾಡಬಹುದಿತ್ತು. ಒಂದು ಈ ಕೊನೆಯ ನಿರ್ಧಾರದಿಂದ ಅವರು
ಹಿಂದುಳಿತಿದ್ರೆ, ಒಂದು ಬಾರಿ ಯೋಚನೆ ಮಾಡಿ ಆ ನಿರ್ಧಾರವನ್ನು ಕೈ ಬಿಡ್ತಿದ್ರೆ ಇವತ್ತು ನಮ್ಮ ಜೊತೆಗೆ ರಮೇಶ್ ರೈ ಅವರು ಆರಾಮಾಗಿ ಓಡಾಡ್ಕೊಂಡಿದ್ರು. ಎಲ್ಲೋ ಒಂಚೂರು ಸುಳಿವನ್ನು ಕೊಡದೆ ಯಾಕೆ ಇಂತಹ ನಿರ್ಧಾರವನ್ನು ಏಕಾಏಕಿ ತಗೊಂಡ್ರು ಅನ್ನೋದೇ ಎಲ್ಲರಿಗೂ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಏನು ಈ ಸಾವು ನೋವಿನ ಸುದ್ದಿಗಳೇ ಅತಿಯಾಗಿ ಹೆಚ್ಚಾಗಿ ಹರಡಿಕೊಂಡಿದೆ. ಎಲ್ಲಿ ನೋಡಿದರೂ ಆತ್ಮೀಯರ, ಹಿತೈಷಿಗಳ, ಪರಿಚಿತರ, ನಮ್ಮವರೆನಿಸ್ಕೊಂಡಂತಹ ವಯಸ್ಕರಲ್ಲದ ವಯಸ್ಕರ ಸಾವುಗಳು ಎಲ್ಲರನ್ನ ಕಂಗೆಡಿಸ್ತಾ ಇದೆ. ಅನಾರೋಗ್ಯ ಸಮಸ್ಯೆ ಅನ್ನೋದು ಕಾರಣ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂದಿಲ್ಲೊಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವವರೇ. ಅಂಥದ್ದೇನಾದರೂ ಇದ್ದರೂ ಕೂಡ ಅದಕ್ಕೆ ಚಿಕಿತ್ಸೆಯನ್ನು ಮಾಡಬಹುದಿತ್ತು, ಆದರೆ ಜೀವವನ್ನು ಕಳ್ಕೊಳ್ಳುವಂತಹದ್ದೇನಿತ್ತು ಅನ್ನುವಂತಹ ಮಾತುಗಳು ಕೂಡ ಆತ್ಮೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಶಶಿಕುಮಾರ್ ರೈ ಬಾಲಿವುಡ್ ಟೂರ್ ಅನ್ನೋ ದೃಶ್ಯದಲ್ಲಿ ನಾವು ಕಾಣಬಹುದು. ಎಲ್ಲ ಪಕ್ಷಾತೀತರಾಗಿ ಎಲ್ಲ ರಾಜಕೀಯ ನಾಯಕರುಗಳು ಕೂಡ ಅವರ ಅಂತಿಮ ದರ್ಶನಕ್ಕಾಗಿ ಅವರ ಮನೆಯತ್ತ ಧಾವಿಸ್ತಾ ಇದ್ದಾರೆ. ಇದೀಗ ಪಾರ್ಥಿವ ಶರೀರವನ್ನು ಮನೆಯಿಂದ ಹೊರತರುವಂತಹ ಒಂದು ದೃಶ್ಯವನ್ನು ನೀವು ನೋಡಬಹುದು. ಇದೀಗ ಈ ಒಂದು ಮನೆಯಲ್ಲಿ ಏನು ಅಂತಿಮ ವಿಧಿವಿಧಾನಗಳು ನಡೀತೋ ಇವೆಲ್ಲವನ್ನು ಮುಗಿಸಿ ಇದೀಗ ಅವರನ್ನು ಮಡಿವಾಳ ಕಟ್ಟೆಯ ಚಿತಾಗಾರಕ್ಕೆ ಕೊಂಡೊಯ್ಯುವಂತಹ ವ್ಯವಸ್ಥೆ ನಡೆಯೋದಕ್ಕಿದೆ. ಬಂಟ ಸಮುದಾಯದ ಕಟ್ಟುಕಟ್ಟಲೆಯಂತೆ ಏನೆಲ್ಲ ಅಂತಿಮ ವಿಧಿವಿಧಾನಗಳು ಮನೆಯಲ್ಲಿ ನಡಿಬೇಕಿತ್ತು ಅವೆಲ್ಲವನ್ನು ಕುಟುಂಬದ ಹಿರಿಯರು, ಬಂಧುಗಳು ಸೇರಿಕೊಂಡು ಇದೀಗಾಗಲೇ ನಡೆಸಿದ್ದಾರೆ. ಎಲ್ಲ ಗಣ್ಯಾತಿ ಗಣ್ಯರು, ಊರಿನ ಸಮಸ್ತರು, ರಾಜಕೀಯೇತರ ಬಂಧುಗಳು ಎಲ್ಲರೂ ಕೂಡ ಬಂದು ಮೃತರ ಅಂತಿಮ ದರ್ಶನವನ್ನು ಮಾಡಿದ್ದಾರೆ. ಸುದ್ದಿಯ ಜೊತೆಗೆ ಕೂಡ ಅವರಿಗೆ ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ಇದೀಗ ಅವರ ಪಾರ್ಥಿವ ಶರೀರವನ್ನು ಮಡಿವಾಳ ಕಟ್ಟೆಗೆ ಕೊಂಡೊಯ್ಯುವಂತಹ ಕಾರ್ಯ ಆಗ್ತಾ ಇದೆ. ದೃಶ್ಯದಲ್ಲಿ ನಾವು ನೋಡಬಹುದು. ಅವರ ಅಂತಿಮ ಕಾರ್ಯವನ್ನು ಮಡಿವಾಳ ಕಟ್ಟೆಯ ಚಿತಾಗಾರದಲ್ಲಿ ನಡೆಸಲಾಗುತ್ತೆ.
ನಿನ್ನೆ ಬೆಳಗ್ಗಿನವರೆಗೂ ಎಲ್ಲರ ಜೊತೆಗೂ ಆರಾಮಾಗಿದ್ದುಕೊಂಡು ಮನೆಯಿಂದ ಆರಾಮಾಗಿ ಹೊರಟವರು ಸುಳ್ಯಕ್ಕೆ ಹೋಗಿ ನಾನು ಬಿ ಸಿ ರೋಡಿನಲ್ಲಿ ಸ್ನೇಹಿತನ ಮಡದಿಯ ಸೀಮಂತಕ್ಕೆ ಹೋಗಿ ಬರುವುದಾಗಿ ಹೇಳಿ ತೆರಳಿದವರು ಯಾಕೆ ಆ ಪಾಣೆಮಂಗಳೂರಿನ ಹಳೆ ಸೇತುವೆಯ ಬಳಿ ನಿಂತು ಇಂತಹ ಒಂದು ನಿರ್ಧಾರಕ್ಕೆ ಕೈಯನ್ನು ಹಾಕಿದ್ರು? ಹೇಗೆ ಇವ್ರಿಗೆ ಇಂತಹ ಮನಸ್ಸು ಬಂತು? ಮಾನಸಿಕವಾಗಿ ಯಾವ ವಿಷಯಕ್ಕೆ ಕುಗ್ಗಿ ಹೋಗಿದ್ರು? ಜೀವನವೇ ಸಾಕು ಅನ್ನುವಂತಹ ನಿರ್ಧಾರವನ್ನು ಇವರು ಏಕಾಏಕಿ ಮಾಡಿದ್ಯಾಕೆ? ಈ ಎಲ್ಲ ಪ್ರಶ್ನೆಗಳು ಇದೀಗ ಪುತ್ತೂರಿಗರಲ್ಲಿ ಕಾಡ್ತಾ ಇರುವಂಥದ್ದು. ಅದು ಕೂಡ ಇಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳುವಂತಹ ಹೊತ್ತಿಗೆ ಅವರ ಶರ್ಟ್ ಹಾಗೆ ಅವರ ಕನ್ನಡಕ ಚಪ್ಪಲಿ ಬೈಕನ್ನು ಅಲ್ಲೇ ಬಿಟ್ಟಿದ್ರು. ಯಾಕಂದರೆ ಗೊತ್ತಾಗಲಿ, ನನ್ನ ಸಾವಿನ ಸುದ್ದಿ ಗೊತ್ತಾಗಲಿ ಅನ್ನುವಂತಹ ಒಂದು ಮುನ್ನೆಚ್ಚರಿಕೆ ಕೂಡ ಆಗಿರಬಹುದು. ಯಾಕಂದರೆ ಅಲ್ಲಿ ನದಿಗೆ ಹಾರುವ ಪ್ರಯತ್ನವನ್ನು ಕೂಡ ಅವರು ಮಾಡಲಿಲ್ಲ, ಅಲ್ಲೇ ಜೆಟ್ವೆಲ್ಗೆ ಹಾರಿ ಅವರು ಪ್ರಾಣವನ್ನು ತ್ಯಜಿಸಿದ್ದಾರೆ. ಮಗ ಮುಂದೆ ನಿಂತು ಈ ಒಂದು ತಂದೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಕಡೆಯ ಬಾರಿ 11 ಗಂಟೆಗೆ ಮಗನಿಗೆ ಕರೆಯನ್ನು ಮಾಡಿ ತಂದೆ ಮಾತನಾಡಿದರು. ತಂದೆ ಇಂತಹ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮೊದಲಿಗೆ ಈ ರೀತಿಯ ಒಂದು ಪಾಣೆಮಂಗಳೂರು ಸೇತುವೆಯ ಬಳಿ ಅವರದು ಹಳೆ ಸೇತುವೆಯ ಬಳಿಯವರ ಕುರುಹುಗಳು ಸಿಕ್ಕಿದೆ, ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಸುದ್ದಿ ಬಂದಾಗಲೂ ಮಗ ತಂದೆಯ ನಿರ್ಧಾರವನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧನಿರಲಿಲ್ಲ. ಅವರಿಂದ ಬಂದ ಮಾತುಗಳು ಅದೇ ಆಗಿತ್ತು. ಯಾಕಂದರೆ ಈಗ ತಾನೇ ನಾನು ಮಾತನಾಡಿದೆ ನನ್ನ ತಂದೆಯ ಜೊತೆ, ಅಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವವರಲ್ಲ ನನ್ನ ತಂದೆ ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದರು ನಿನ್ನೆ. ಇದೀಗ ಮಡಿವಾಳ ಕಟ್ಟೆಗೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ದೃಶ್ಯದಲ್ಲಿ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟಿಯವರನ್ನು ನೀವು ಮೊದಲಿಗೆ ನೋಡ್ಬೋದು. ನಿನ್ನೆಯಿಂದ ಕೂಡ ಅವರ ಕುಟುಂಬದ ಜೊತೆಗಿದ್ದು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ಈ ಪ್ರಕರಣ ನಡೆದಿತ್ತು, ಆ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದವರ ಜೊತೆಗೆ ಮುಳುಗು ತಜ್ಞರಾಗಿ ಸಹಕರಿಸಿ ಈ ಒಂದು ಮೃತದೇಹವನ್ನು ಮೇಲೆತ್ತುವುದಕ್ಕೆ ಸಹಕರಿಸಿದಂತಹ ಸ್ಥಳೀಯರಾದಂತಹ ವಿಜೆ ಅಬುಸಾಲಿ, ಮಹಮ್ಮದ್ ಗೂಡಿನ ಬಳಿ, ಅಶ್ರಫ್ ಅಕ್ಕರದ ಅಂಗಡಿ, ಲತೀಫ್ ನಂದಾವರ, ಅಸ್ಫಕ್, ಇರ್ಫಾನ್ ಅಕ್ಕರ ಅಂಗಡಿ, ಇವರೆಲ್ಲರನ್ನ ನಾವು ಸ್ಮರಿಸಲೇಬೇಕು. ಅವರು ಒಂದು ತ್ವರಿತ ಕಾರ್ಯ ಪ್ರವೃತ್ತರಾಗಿ ಒಂದು ಮೃತದೇಹವನ್ನು ಶೀಘ್ರದಲ್ಲಿ ಮೇಲೆತ್ತುವಂತಹ ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಅತ್ಯಂತ ಸಹಕಾರಿಯಾಗಿ ಕರ್ತವ್ಯವನ್ನು ಎಸಗಿದ್ದಾರೆ. ಇದೀಗ ರಮೇಶ್ ರೈ ನೆಲ್ಲಿಕಟ್ಟಿಯವರ ಮೃತ ಶರೀರವನ್ನು ಪಾರ್ಥಿವ ಶರೀರವನ್ನು ಮಡಿವಾಳ ಕಟ್ಟೆಯ ಚಿತಾಗಾರಕ್ಕೆ ತರಲಾಗಿದೆ. ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಆತ್ಮೀಯರು, ಬಂಧುಗಳು, ಊರಿನ ಗಣ್ಯರು ಎಲ್ಲರೂ ಬಂದು ಸೇರಿದ್ದಾರೆ. ಅಲ್ಲಿ ಕೂಡ
ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಅವರಿಗೆ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ಬೋದು. ಮಡಿವಾಳ ಕಟ್ಟೆಯ ಚಿತಾಗಾರದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಕಾಣಬಹುದು. ಅವರ ಪಾರ್ಥಿವ ಶರೀರವನ್ನು ಸಿಟಿ ಹಾಸ್ಪಿಟಲ್ನಿಂದ ಅವರ ಮನೆಗೆ 9 ಗಂಟೆಗೆ ಕರೆತರಲಾಗಿತ್ತು. ಆ ಹೊತ್ತಿನಿಂದಲೇ ಅವರ ಮನೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಡೀ ಪುತ್ತೂರಿನ ಜನಸ್ತೋಮವೇ ನೆರೆದಿತ್ತು. ಆಗದಿಂದ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ, ಜನ ಬರ್ತಾನೆ ಇದ್ದಾರೆ, ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಅಂತಹ ಒಂದು ಸ್ನೇಹಜೀವಿ ರಮೇಶ್ ರೈ ನೆಲ್ಲಿಕಟ್ಟಿಯವರು. ಎಲ್ಲರೊಂದಿಗೂ ಪಕ್ಷಭೇದ ಮರೆತು ಎಲ್ಲರೊಂದಿಗೂ ಒಡನಾಟವನ್ನು ಇಟ್ಕೊಂಡಂತಹ ಅಜಾತ ಶತ್ರುವಿನಂತೆ ಇದ್ದಂತಹ ವ್ಯಕ್ತಿತ್ವ ರಮೇಶ್ ರೈ ನೆಲ್ಲಿಕಟ್ಟಿಯವರದ್ದು. ಸದಾ ಲವಲವಿಕೆಯಿಂದ ಓಡಾಡ್ತಾ ಇದ್ದಂತಹ ವ್ಯಕ್ತಿತ್ವ. ಆದರೂ ಯಾಕೆ ಮಾನಸಿಕವಾಗಿ ಇಂತಹ ಒಂದು ಜರ್ಜರಿತನಕ್ಕೆ ಒಳಗಾದರು? ಏನಾಗ್ತಾ ಇತ್ತು ಅವರಿಗೆ? ಎಂತಹ ಯೋಚನೆಗಳಲ್ಲಿ ಮುಳುಗಿದ್ರು? ಸಾಲಬಾಧಿಯಾಗಿದ್ದರೆ ಅಂತಹ ಒಂದು ಸಾಲ ಮಾಡುವಂತಹ ಒಂದು ಅನಿವಾರ್ಯತೆಯಾದರೂ ಏನಿತ್ತು ಇವರಿಗೆ? ಒಂದು ಬಾರಿ ಪತ್ನಿ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿ ಅವರ ಕೊನೆಯ ನಿರ್ಧಾರವನ್ನು ಹಿಂದೆಗೆದುಕೊಳ್ತಾ ಇದ್ದರೆ ಇವತ್ತಿಗೆ ರಮೇಶ್ ರೈ ನೆಲ್ಲಿಕಟ್ಟಿಯವರು ಖಂಡಿತವಾಗ್ಲೂ ನಮ್ಮ ಜೊತೆಗಿರ್ತಾ ಇದ್ರು. ಕುಟುಂಬವನ್ನು ಈ ರೀತಿಯ ಶೋಕಸಾಗರದಲ್ಲಿ ಮುಳುಗಿಸುವಂತಹ ಒಂದು ನಿರ್ಧಾರವನ್ನು ಯಾಕೆ ಮಾಡಿಬಿಟ್ರು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲಿ ಕಾಡ್ತಾ ಇದೆ. ಇದೀಗ ನೀವು ನೋಡ್ತಾ ಇರುವಂತಹ ದೃಶ್ಯ ಮಡಿವಾಳ ಕಟ್ಟೆಯ ಚಿತಾಗಾರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಕೊನೆಯ ಕ್ಷಣದಲ್ಲಿ ಕೂಡ ರಮೇಶ್ ರೈ ಅವರಿಗೆ ತಮ್ಮ ಕುಟುಂಬ, ತಮ್ಮ ಬಂಧುಗಳು ಹಾಗೆ ಹಿತೈಷಿಗಳು ಯಾರು ಕೂಡ ನೆನಪಿಗೆ ಬರಲಿಲ್ವಾ? ಯಾಕೆ ಇಷ್ಟೊಂದು ಗಟ್ಟಿ ಮನಸ್ಸು ಮಾಡಿಬಿಟ್ರು? ಇನ್ನೊಬ್ಬರಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಂತಹ ವ್ಯಕ್ತಿತ್ವ, ಇನ್ನೊಬ್ಬರ ಸೋಲಿಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ವ್ಯಕ್ತಿತ್ವ. ಇಂತಹ ವ್ಯಕ್ತಿಯೇ ಈ ರೀತಿಯಾಗಿ ಜೀವನವನ್ನು ಮುಗಿಸೋದು ಅಂತಂದರೆ ನಿಜಕ್ಕೂ ವಿಪರ್ಯಾಸ. ಏನಾಗ್ತಿದೆ ಈ ಸಮಾಜದಲ್ಲಿ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದರ ಮೇಲೊಂದರಂತೆ ಸಾವಿನ ಸುದ್ದಿಗಳೇ ಬಂದಪ್ಪಳಿಸ್ತಾ ಇದೆ. ಮಡಿವಾಳ ಕಟ್ಟೆಯಲ್ಲಿ ಸೇರಿರುವಂತಹ ಜನಸ್ತೋಮವನ್ನು ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ರಮೇಶ್ ರೈ ಅವರ ಪಾರ್ಥಿವ ಶರೀರವನ್ನು ಮಡಿವಾಳ ಕಟ್ಟೆಯ ಚಿತಾಗಾರಕ್ಕೆ ತರಲಾಗಿದೆ. ಅಲ್ಲಿ ಕೂಡ ಏನು ಅವರ ಅಭಿಮಾನಿಗಳ
ಹಿತೈಷಿಗಳ ಬಂಧುಗಳ ಊರಿನ ಗಣ್ಯರ ಒಂದು ಅಂತಿಮ ದರ್ಶನಕ್ಕಾಗಿಡಲಾಗಿದೆ. ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ, ಅವರ ಸದ್ಗತಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ನಿಜಕ್ಕೂ ಪುತ್ತೂರು ಒಂದು ಅಪರೂಪದ ವ್ಯಕ್ತಿತ್ವವನ್ನು ಕಳ್ಕೊಂಡಿದೆ. ಅವರ ಕುಟುಂಬದವರಿಗೆ, ಪತ್ನಿ, ಮಕ್ಕಳಿಗೆ, ಅವರ ಆತ್ಮೀಯರಿಗೆ ಈ ಒಂದು ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ತೇವೆ ನಾವು ಕೂಡ. ರಮೇಶ್ ರೈ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಬಹುಶಃ ಅವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಒಬ್ಬ ಎಲ್ರಿಗೂ ಬೇಕಾದಂಥ ವ್ಯಕ್ತಿ. ಇವತ್ತು ಈ ಅಕಾಲಿಕ ಮರಣ ಎಲ್ರಿಗೂ ಕೂಡ ದುಃಖವನ್ನು ತಂದಿದೆ. ಬಹುಶಃ ಅವರು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸದಸ್ಯನಾಗಿ, ಈ ಭಾಗದ ಒಬ್ಬ ನಗರಸಭಾ ಸದಸ್ಯರಾಗಿ ರಾಜಕೀಯ ರಹಿತವಾಗಿ ಎಲ್ಲರೊಟ್ಟಿಗೆ ಬೆರೆಯುವಂಥ ವ್ಯಕ್ತಿ. ಬಹುಶಃ ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳಿಗೆ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ವ್ಯಕ್ತಿ ಇವತ್ತು ಅಕಾಲಿಕವಾಗಿ ಮರಣವನ್ನು ಹೊಂದಿದ್ದಾರೆ. ಬಹುಶಃ ನಮಗೆ ಪುತ್ತೂರಿನವರಿಗೆ ಒಂದು ದುಃಖದ ವಾತಾವರಣ. ಇವತ್ತು ಇಂಥ ವ್ಯಕ್ತಿ ಇವತ್ತು ಹುಟ್ಟು ಆಕಸ್ಮಿಕ, ಅದೇ ರೀತಿ ಮರಣ ನಿಶ್ಚಿತ ಅಂತೇಳಿದೆ. ಆದರೆ ಇಷ್ಟು ಬೇಗ ಅವರ ಮರಣ ಆಗ್ತದೆ ಅಂತೇಳಿ ನಾವೆಲ್ಲ ಭಾವಿಸಿಲ್ಲ. ಬಹುಶಃ ಅವರ ಕುಟುಂಬಕ್ಕೆ ದೇವರು ಶಕ್ತಿಯನ್ನು ಕೊಡಲಿ, ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಟ್ಟು ಇವತ್ತು ಅವರ ಆತ್ಮಕ್ಕೆ ಕೂಡ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ. ಕಾರ್ಯ ಮನುಷ್ಯ, ಒಬ್ಬ ಪುರಸಭಾ ಸದಸ್ಯರಾಗಿ ಯಾವುದೇ ಒಂದು ಅಹಂಕಾರದ ಮಾತುಗಳಿಲ್ಲದೆ ಎಲ್ಲರೊಟ್ಟಿಗೆ ಬೆರೆಯುತ್ತಿರತಕ್ಕಂತಹ ವ್ಯಕ್ತಿ. ಅವರ ಬಗ್ಗೆ ಒಂದು ಉದಾಹರಣೆಯನ್ನು ಹೇಳಬೇಕಿದ್ದರೆ, ನಮ್ಮ ಪಾನಾಜಿಯ ಲಕ್ಷ್ಮಣ ನಾಯ್ಕರವರು ಆರ್ಯಾಪಿನಲ್ಲಿ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟರು. ಆ ದಿವಸ ಅವರನ್ನು ಎತ್ತಿಕೊಂಡು ರಿಕ್ಷಾದಲ್ಲಿ ಹಾಕಿ ಹಾಸ್ಪಿಟಲಿಗೆ ಬಂದಂಥ ಸಂದರ್ಭದಲ್ಲಿ ರಕ್ತದ ಮಡುವಿನಲ್ಲಿ ರಮೇಶ್ ರೈಗಳು ಬಿದ್ದಿದ್ದರು. ಆವಾಗ ಯಾರೂ ಮುಟ್ಟುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವರು ತಂದು ಅವರನ್ನು ಆಸ್ಪತ್ರೆಗೆ ತಂದು ಹಾಕಿದಂಥ ಸಂದರ್ಭ ನೋಡುವಾಗ ನನಗೆ ಬಹಳ ಬೇಸರ ಆಗ್ತಾ ಉಂಟು. ಬಹುಶಃ ಅಂತಹ ಒಬ್ಬ ವ್ಯಕ್ತಿ ಈ ದಿನ ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲುವಿಕೆ ಅವರ ಕುಟುಂಬಸ್ಥರಿಗೆ ಸಹಿಸುವಂತಹ ಶಕ್ತಿಯನ್ನು ಆ ಭಗವಂತ ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಅವರಿಗೆ ದೇವರು ಅವರನ್ನು ಸ್ವರ್ಗಕ್ಕೆ ಅರ್ಪಿಸುವಂತಹ ಕೆಲಸ ಕಾರ್ಯ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವ ನನ್ನೆರಡು ಮಾತನ್ನು. BGMG ಸುಮಾರು ವರ್ಷದಿಂದ ನಾವು ಒಳನಾಟ ನಮ್ಮದು ಆತ್ಮೀಯತೆಯಿಂದ ಇದ್ದೆವು. ಅಂದರೆ ನಾನು ಇಲ್ಲಿ ಯಾವುದೊಂದು 50 ವರ್ಷದ ಬೇಡಿಕೆ ಇತ್ತು ರಸ್ತೆ. ಆಗ ಅವರು ರಾತ್ರಿ ಹಗಲು ಅದಕ್ಕೆ ನನಗೆ ಫೋನ್ ಮಾಡಿ ಅದನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಬಗೆಹರಿಸಿ ಮಾಡಬೇಕು ಅಂತೇಳಿ ಬಂದಾಗ ಎಷ್ಟೋ ವರ್ಷದ ಬೇಡಿಕೆ ಅದನ್ನು 50 ವರ್ಷದ ಬೇಡಿಕೆ ಆ ಒಂದು ರಸ್ತೆ ಆಗಿದೆ. ಅದು ನಾವು ಮಾಡಿದಂಥ ಅವರ ದೊಡ್ಡೊಂದು ಸಾಧನೆ ಅದು. ಮತ್ತು ಯಾವಾಗಲೂ ರಾತ್ರಿ ನಾವು ಜೊತೆಯಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದುವುದು ಇದೆಲ್ಲ ಅವತ್ತು ನಿನ್ನೆ ಅಲ್ಲ, ಮೊನ್ನೆ ಸಾಯಂಕಾಲ ನಗರಸಭೆಗೆ ಬಂದು ಮಾತುಕತೆ ಮಾಡಿ ಒಂದೊಂದು ಸಿಗರೇಟ್ ಸೇದು ನಾವು ಹೋದವರು. ಅಷ್ಟೊಂದು ನಮ್ಮ ಒಳನಾಟ ಎಲ್ಲರ ಜೊತೆಯಲ್ಲಿ ಭಾರಿ ಒಂದು ಯಾವ ರೀತಿಯಲ್ಲಿ ಒಳನಾಟ ಅಂತ ಹೇಳಿದ್ರೆ ಹಿಂದೆಯಿಂದ ಬಂದು ತಟ್ಟಿ ಮಾತಾಡುವಂಥ ಒಂದು ಸ್ವಭಾವ ಅದು. ಆದ್ದರಿಂದ ನಾವು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಇವತ್ತು ನಾವು ಇದಕ್ಕೆ ಬರಲಿಕ್ಕೆ ಅವರ ದೊಡ್ಡ ಒಂದು ನಮ್ಮ ಮನಸ್ಸೇ ಕಾರಣ ಅವರು. ಅದಕ್ಕೆ ಬೇಕು ಆ ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಲಿ ಎಂದು ಬಯಸ್ತಾ ಮಾತನ್ನು
ಕಾರ್ಯಕ್ರಮ ಮುಗಿಸ್ತೇವೆ. ರಮೇಶ್ ರೈ ಅವರ ಅಗಲುವಿಕೆ ನಮ್ಮೆಲ್ಲರಿಗೂ ಪುತ್ತೂರಿನ ಜನತೆಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ನಾವ್ಯಾರೂ ನಿರೀಕ್ಷೆ ಮಾಡಲಿಲ್ಲ 54 ವರ್ಷದ ಈ ಸಣ್ಣ ಪ್ರಾಯದಲ್ಲಿ ಅವರು ಹೀಗೆ ಆಗ್ತದೆ ಅಂತೇಳಿ. ಭಗವಂತನು ಅವರ ಆತ್ಮಗೆ ಶಾಂತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಸಮಾಜಕ್ಕೆ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ರಾಜಕೀಯವಾಗಿ, ಧಾರ್ಮಿಕವಾಗಿ ಎಲ್ಲರಿಗೂ ಕೂಡ ಬೇಕಾದಂಥ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ಹೌದು, ರಮೇಶ್ ರೈ ಅವರು ಪರೋಪಕಾರಿ ಮನೋಭಾವದವರಾಗಿದ್ದರು. ಯಾರೇ ಸಹಾಯವನ್ನು ಕೇಳಿದರೂ ಕೂಡ ಇಲ್ಲ ಎನ್ನುವಂತಹ ವ್ಯಕ್ತಿತ್ವ ಅವರದಲ್ಲ. ಇನ್ನೊಬ್ಬರಿಗೆ ಕ್ಷಣದಲ್ಲೇ ನೆರವಾಗುವಂತಹ ವ್ಯಕ್ತಿಯವರು. ಇನ್ನೊಬ್ಬರು ಯಾರಾದರೂ ಜೀವನದಲ್ಲಿ ಕುಗ್ಗಿದ್ರು ಅಥವಾ ಸೋಲನ್ನು ಅನುಭವಿಸಿದ್ರು ಅಂತಂದರೆ ಅವರಿಗೆ ಬೆನ್ನು ತಟ್ಟುವಂತಹ, ಧೈರ್ಯದ ಮಾತುಗಳನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಆತಿವರಳಿ ಎಂಕ್ಲಿ ಬಾರಿ ಆತ್ಮೀಯತೆ ನೇಪಲ ಇಂಚ ದುಃಖ ಮಾತ್ರೆಗಳ ಕೊರಡು ಒಂಜಿ ಪ್ರಾರ್ಥನೆ. ಸಾಂತ್ವನ ಅಗಲಿಗೆ ಧೈರ್ಯ ಇತ್ತು. ಮಾಲಿಂಗೇಶ್ವರ ಧೈರ್ಯ ಬರೋಡು ಪ್ರತಿ ಜನಕ್ಕೂ ಬೋಡೇನ, ಸರ್ವಧರ್ಮಗಳ ಬೋಡೇನಾರು, ಜಾತಿ ರೈತ ಬೇಲೆ ಮಂತನಾರು. ಕೊರೋನಾ ಟೈಮ್ ಆಡು ಪ್ರತಿ ಇಲ್ಲಾಗಲ್ಲ ಸಮಾಜಕ್ಕೆ ಬೇಲೆ ಮಂತನಾರು. ಎಂಗ್ಲ ಆತ್ಮೀಯರು ಕಣ್ಣೆ ಆಗ್ತಿ ನಿಜ್ಜರು ಎಂಗ್ಲಿಗೆ ಇದು ದುಃಖ ಆಪುಂಡು. ಕುಟುಂಬ ಇಲ್ಲದಾಗಲಿ ನಮ್ಮ ಮಾಲಿಂಗೇಶ್ವರ ಮಾತೆರೆಗಿಲ್ಲ ಆಗಿಲ್ಲದಾಗಲಿ ಕಾಪಾಡೋದು ಅಂತೆ. ಅರೆನ ಒಟ್ಟಿಗೆ ಉಂತುನಕ್ಲು ಅಂಜನ ನಾರು ದಾಯ್ತ ವಿಷಯ ಗೊತ್ತಿಜ್ಜಿ ಅರನ ಅಗಲಿಕೇನು ಸಹಿಸಿನ ಅಂಚಿನ ಶಕ್ತಿ ಆ ಕುಟುಂಬಗಳ ಸಮಾಜಗಳ ಆ ಮಾಲಿಂಗೇಶ್ವರ ದೇವರಿ ಕೊರಡು ಬಂಡದು ನಮ್ಮ ಪ್ರಾರ್ಥನೆ. ಎಲ್ಲರ ಕಷ್ಟಗಳಿಗೆ ಹೆಗಲಾಗ್ತಿದ್ದಂತಹ ಈ ವ್ಯಕ್ತಿ ಅದ್ಯಾಕೆ ತನ್ನ ಕಷ್ಟಗಳನ್ನು ಯಾರ ಜೊತೆನೂ ಹೇಳಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲಿಲ್ಲ. ರಮೇಶ್ ರೈ ಅವರು ಸ್ವಾಭಿಮಾನಿಯಾಗಿದ್ದರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ನಿನ್ನೆ ಅವರ ಆಪ್ತ ವಲಯದಿಂದ. ಒಂದು ವೇಳೆ ಅವರ ಸ್ವಾಭಿಮಾನವೇ ಅವರಿಗೆ ಈ ಒಂದು ಕಷ್ಟವನ್ನು ಹೇಳಿಕೊಳ್ಳೋದಕ್ಕೆ, ತನ್ನ ನೋವನ್ನು ಯಾರ ಹತ್ರನೂ ಹೇಳಿಕೊಳ್ಳೋದಕ್ಕೆ ತಡೆಯನ್ನು ಉಂಟು ಮಾಡಿರಬಹುದಾ? ಇದೀಗ ದೃಶ್ಯದಲ್ಲಿ ನಾವು ಸಹಜರೇ ಬಳ್ಳಾಜಿ ಅವರನ್ನು ನೋಡ್ತಾ ಇದ್ದೇವೆ. ಅವರು ಕೂಡ ಈ ಒಂದು ರಮೇಶ್ ರೈ ನೆಲ್ಲಿಕಟ್ಟೆ ಇವರ ಪಾರ್ಥಿವ ಶರೀರಕ್ಕೆ ಇದೀಗ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಗಣ್ಯರು, ಊರಿನ ನಾಯಕರು, BJP ಮುಖಂಡರು, BJP ಕಾರ್ಯಕರ್ತರು, ಹಾಗೆ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ನಾಯಕರುಗಳು ಕೂಡ, ಕಾರ್ಯಕರ್ತರು ಕೂಡ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡಿದ್ದಾರೆ, ನುಡಿ ನಮನಗಳನ್ನು ಸಲ್ಲಿಸಿದ್ದಾರೆ. ಸಮಾಜಕ್ಕೆ ಬೇಕಾಗಿದ್ದಂತಹ ವ್ಯಕ್ತಿ ಈ ರೀತಿ ತಮ್ಮ ಪತ್ನಿ ಮಕ್ಕಳನ್ನು ಅದ್ಯಾಕೆ ನಡು ನೀರಲ್ಲಿ ಕೈಬಿಟ್ಟು ದುಃಖ ಸಾಗರದಲ್ಲಿ ಮುಳುಗಿಸಿ ತಮ್ಮ ಜೀವನದ ಪಯಣವನ್ನು ಕೊನೆಗೊಳಿಸಿದ್ರು? ಯಾಕಿಂತಹ ನಿರ್ಧಾರವನ್ನು ಕೈಗೊಂಡ್ರು? ಯಾಕೆ ಇನ್ನೊಬ್ಬರಿಗೆ ಧೈರ್ಯವನ್ನು ತುಂಬುವಂತಹ ಇಂತಹ ಮನಸ್ಸುಗಳೇ ಒಂದೊಂದು ಬಾರಿ ಧೈರ್ಯಗೆಡುವಂತಹ, ಬದುಕಿನ ಪಯಣವನ್ನು ಮುಗಿಸುವಂತಹ ಒಂದು ನಿರ್ಧಾರಕ್ಕೆ ಬರುತ್ತವೆ ಅನ್ನೋದನ್ನು ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ.
ಕೆಲವರಿಗೆ ಒಬ್ಬ ಸ್ನೇಹಿತ, ಇಂತಹ ಒಬ್ಬ ಸ್ನೇಹಿತ ಜೊತೆಗಿದ್ರೇ ಜೀವನದ ಧೈರ್ಯ ಅನ್ನೋ ರೀತಿಯಲ್ಲಿ ಇರುತ್ತೆ. ಅದೇ ರೀತಿ ಬದುಕಿದ್ದವರು ರಮೇಶ್ ರೈ ನೆಲ್ಲಿಕಟ್ಟಿಯವರು. ಹಾಗಾಗಿಯೇ ಅವರ ಆಪ್ತ ವಲಯ, ಸ್ನೇಹಿತರು ಅವರ ಜೊತೆ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ರು, ಅವರಿಂದ ಧೈರ್ಯದ ಮಾತುಗಳನ್ನು ಕೇಳ್ತಾ ಇದ್ರು, ಅವರ ಸಹಕಾರವನ್ನು ಬಯಸ್ತಾ ಇದ್ರು, ಎಲ್ಲರಿಗೂ ನೆರವಿನ ಹಸ್ತವನ್ನು ಚಾಚ್ತಾ ಇದ್ದಂತಹ ವ್ಯಕ್ತಿ. ಪತ್ನಿಯ ನೋವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪತ್ನಿಯ ಅಂತಿಮ ದರ್ಶನವನ್ನು ಮಾಡುವಾಗ ಅವರಿಗೆ ಎದ್ದು ನಿಲ್ಲುವಂತಹ ಶಕ್ತಿ ಕೂಡ ಇರಲಿಲ್ಲ. ಇಂತಹ ಒಂದು ನಿರ್ಧಾರಕ್ಕೆ ಕೈ ಹಾಕುವ ಮುನ್ನ ಒಂದು ಬಾರಿ ಮಡದಿ ಮಕ್ಕಳನ್ನಾದರೂ ಯೋಚಿಸಬಹುದಿತ್ತು, ಈ ನಿರ್ಧಾರವನ್ನು ಕೈ ಬಿಡಬಹುದಿತ್ತು. ಯಾವುದೇ ವ್ಯಕ್ತಿ ಒಂದೇ ಸಮನೆ ಇಂತಹ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಬರೀ ಒಂದು ದಿನದ ಆಲೋಚನೆ ಅಂತೂ ಖಂಡಿತವಾಗ್ಲೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ನಿರ್ಧಾರವನ್ನು ಅವರು ಪೂರ್ವ ಯೋಜಿತವಾಗಿ ನಡೆಸಿದ್ರೆ ಯಾಕೆ ಅನ್ನುವಂಥದ್ದೇ ಪ್ರಶ್ನೆ. ಇಷ್ಟೊಂದು ಮಾನಸಿಕವಾಗಿ ಜರ್ಜರಿತರಾಗಿದ್ದು ಯಾಕೆ? ಜೀವನ ಬೇಡ ಅಂತ ಅವ್ರಿಗೆ ಅನ್ಸೋದಕ್ಕೆ ಕಾರಣ ಏನು? ನಿಜಕ್ಕೂ ಸಾಯುವಂತಹ, ದೇಹವನ್ನು ತ್ಯಜಿಸುವಂತಹ ವಯಸ್ಸು ಅವರದಲ್ಲ. ಬಂಟ್ವಾಳ ಸರಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ ಬಳಿಕ ಅವರ ಪಾರ್ಥಿವ ಶರೀರವನ್ನು ಪುತ್ತೂರು ಸಿಟಿ ಹಾಸ್ಪಿಟಲ್ನಲ್ಲಿ ಫ್ರೀಜರ್ನಲ್ಲಿ ಇಡಲಾಗಿತ್ತು. ಇಂದು ಬೆಳಿಗ್ಗೆ 9 ಗಂಟೆಗೆ ಆ ಪಾರ್ಥಿವ ಶರೀರವನ್ನು ಅವರ ನೆಲ್ಲಿಕಟ್ಟೆಯಲ್ಲಿರುವಂತಹ ಮನೆಗೆ ತರಲಾಗಿತ್ತು. ಆ ಬಳಿಕ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕಾಗಿ ಇಡಲಾಗಿತ್ತು. ಆ ಹೊತ್ತಿನಲ್ಲಿ ಊರಿನ ಸಂಸ್ಥರು ಕೂಡ ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ರು. BJP ನಾಯಕರು, ಕಾರ್ಯಕರ್ತರು, ಇತರ ಪಕ್ಷಗಳ ಕಾರ್ಯಕರ್ತರು, ನಾಯಕರುಗಳು, ಸಮಾಜದ ಮುಖಂಡರುಗಳು ಅಲ್ಲಿ ಸೇರಿದ್ರು. ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು, ನುಡಿ ನಮನವನ್ನು ಸಲ್ಲಿಸಿದ್ರು. ನಿನ್ನೆ ಒಂದು ಈ ಘಟನಾವಳಿಗಳು ನಡೆದ ಬಳಿಕದ ಸಂಪೂರ್ಣ ವಿವರಗಳನ್ನು ನಾವು ನೇರ ಪ್ರಸಾರದ ಮೂಲಕ ಸುದ್ದಿ ನ್ಯೂಸ್ ಪುತ್ತೂರು ಚಾನೆಲ್ನಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಹಾಗೆ ಇವತ್ತು ಕೂಡ ಈ ಒಂದು ರಮೇಶ್ ರೈ ನೆಲ್ಲಿಕಟ್ಟಿಯವರ ಅಂತಿಮ ವಿಧಿವಿಧಾನಗಳ ಅಂತಿಮ ದರ್ಶನದ ನೇರ ಪ್ರಸಾರವನ್ನು ಕೂಡ ನಿಮ್ಮ ಮುಂದಿಟ್ಟಿದ್ದೇವೆ. ಯಾಕಂದರೆ ನೆಲ್ಲಿಕಟ್ಟೆ ರಮೇಶ್ ರೈಯವರು ಸುದ್ದಿಯೊಂದಿಗೂ ಕೂಡ ಅಷ್ಟೇ ಆತ್ಮೀಯವಾದ ಒಡನಾಟವನ್ನು ಇಟ್ಟುಕೊಂಡಿದ್ದವರು. ಈ ಬಾರಿಯ ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಇವರು ಸುದ್ದಿ ಕಚೇರಿಗೆ ಆಗಮಿಸಿ ಸಹಕಾರವನ್ನು, ಬೆಂಬಲವನ್ನು ಕೋರಿದ್ರು. ಎಲ್ಲ ವರ್ಗದ ಜನರ ಜೊತೆಗೆ ಕೂಡ ಆತ್ಮೀಯವಾಗಿ ಬೆರೀತಾ ಇದ್ದಂಥವರು ರಮೇಶ್ ರೈ ನೆಲ್ಲಿಕಟ್ಟಿಯವರು. ಅದೇ ನಿನ್ನೆ ಆತ್ಮೀಯರು ಮಾತನಾಡ್ತಾ ಹೇಳ್ತಾ ಇದ್ರು, ಯಾರದೇ ಮನೆಯಲ್ಲಿ ಸಾವಾಗಲಿ ಅದು ತಮ್ಮವರ ಇನ್ನೊಬ್ಬರ ಅಂತ ನೋಡದೆ ಅವರು ಅವರ ಮನೆಯ ಬಂಧುವಿನಂತೆ ನಿಂತು ಆ ಎಲ್ಲ ಅಂತಿಮ ವಿಧಾನದ ಕಾರ್ಯಗಳನ್ನು ಮನೆ ಮಗನಂತೆ ನಿಂತು ಮಾಡ್ತಾ ಇದ್ರು. ಎಲ್ಲವನ್ನ ಮುಗಿಸಿದ ಮೇಲೆಯೇ ಅವರು ಅವರ ಮನೆಗೆ ತೆರಳುತ್ತಾ ಇದ್ದಿದ್ದು. ಅಂಥವರ ಅಂತಿಮ ವಿಧಾನವನ್ನು ಈ ರೀತಿ ಮಾಡೋದಕ್ಕೆ ನಮಗೆ ಒಂದು ಒದಗಿ ಬರುತ್ತೆ ಅನ್ನೋದನ್ನು ನಾವು ನಿರೀಕ್ಷಿಸಿರಲಿಲ್ಲ ಅನ್ನುವಂಥ ದುಃಖದ ಮಾತುಗಳನ್ನು ಆಡ್ತಾ ಇದ್ರು. ಪುರಸಭಾ ಸದಸ್ಯರ ರಮೇಶ್ ರಾಯ್ಕಲ್ನ ಕೊನೆ ಅಂತ ಅವ್ರನ್ನ ದಿಗ್ರಮೆ ಅವ್ರನ್ನ ಔಷಧ ಬಗ್ಗೆ ತೀರ್ವದಗಳ ಕಣಮನಸ್ಸು ಗಿರಿಯತ್ತರಂಚಿನ ವಿಷಯ ಆಯ್ತು.
ಅಂಚ ಇಡೀ ಸಮಾಜಕ್ಕೆ ಯಾರೊಂದು ಪೋಯಿನ ನಷ್ಟ ಯಾರು ಖಾಲಿ ಕೌನ್ಸಿಲರ್ ಆಗ್ತಾರೆ ಇಡೀ ತಾಲೂಕುದವೇ ಪ್ರತಿನಿಧಿ MLA ಪವರ್ ಇತ್ತಿನಾರ ಅಂಡ ಆತಾರು ಏರ ಪರಿಚಯ ಇದು ತೂಲೆ ಇಂಥ ಜನಸಂಧಾನ ತೂಲೆ ಅಂಚಾರು ಯಾರು ಖಾಲಿ ಪುರಸಭೆಗೆ ಮಾತ್ರ ಸೀಮಿತ ಅಂದತ್ತು ಇಡೀ ತಾಲೂಕು ಲೆವೆಲ್ದೇ ಯಾರೊಂದು ಸೇವಕ್ಕೆ MLA ಮಲ್ಪ ಜನ ಬೇಲೆನ ಯಾರು ಮಲ್ತು ನಿಂತೀರಿ ಭಾರಿ ಎನ್ನಲ್ಲ ಭಾರಿ ಆತ್ಮೀಯನ ಇಲ್ಲಡೆ ಬರ್ತದೆ ಅರೆ ದಾಯ್ತಾಲ್ನ ಅರೆ ಒಂದು ಇಲ್ಲು ಕಟ್ಟಲತ್ತೀರಿ ನಾನು ಭಾರಿ ಮಲ್ಲ ಸಹಕಾರ ಕೊಡ ನಾನು ಎರಡು ಪೊಪ್ಪರ ಸಣ್ಣ ದಿರೋದಿತ್ತೇನೆ ರಾತ್ರಿ ಪ್ರೀತಿ ಏನಾರ ಅಂಚ ಮಾತೆಲ್ಲ ಎಂಕ್ಲ ಕಾಟಿಗಿಟ್ಟು ಪೋನಾಗ ಏರು ಪೊಪ್ಪರ ಒಟ್ಟಿ ಒಳ್ಳೆಯರ ಅದು ಡೋಂಗಿ ಒಳ್ಳೆ ಬೇರೆ ಪೊಪ್ಪ ಒಳ್ಳೆಯರ ಒಟ್ಟಿ ಒಳ್ಳೆಯರ ಅದಂಚ ಅರೆ ತಿಳ್ತು ಇಂತೀರಿ ಅಂಡ ಆತು ಎನ್ನ ಮಿತ್ತ ಅವರಿಗೆ ಅಭಿಮಾನ ಇರ್ತದೆ ಭಾರಿ ಅರೆ ಸಾರ್ವಜನಿಕ ಆದಲ್ಲ ಎಂಕ್ಲ ಮೂರು ಚೂರು ಯಾರು ಈ ಮೂರು ಬತ್ತದನಾಗ ಸಂಪೆ ಇಲ್ಲು ಕಟ್ಟದೆ ಪುನಾಗ ಆರು ನನಗೆ ಪೂರ ಮೂಲಿ ಪರಿಚಯ ಮಲ್ಪೈನಾರ ಆರು ಅಥವಾ ಚೂರು ಅನ್ನ ಮುಲಿಂಚ ಅಂದೆ ಮುಲಂಜಿ ಗೌರವಾಧ್ಯಕ್ಷ ಅವರನ್ನ ಅಂದೆ ಮುಲಂಜಿ ಮುಲ್ಪೊಂಡು ಮುಲ್ಪಂಚಿನ ಧಾರ್ಮಿಕ ಪೂರನ್ನ ಈ ರಾಜ್ಯಗಳು ಏರ್ಲ ಇಜ್ಜರ ಮಾಡಿದ್ರೆ ಎಂಕ ಭಾರಿ ಸಪೋರ್ಟ್ ಮಲ್ತದ್ದು ಏನೋ ಚೂರು ಪರಿಚಯ ಮಲ್ತಾರೆ ಆರು ಅಂದೇನು ಪಂಡಿರ ಈ ಸಂದರ್ಭ ಕಡಗಡೆ ಪಣ್ಣೊಂದುಳ್ಳೆ ಅಂಚ ಎಂಕ್ಲ ಜಲ್ಲಿ ಅಂದು ಹಿಲ್ಲಿಂಜಿ ಅವರಲ್ಲ ಎತ್ತೀನಿ ಅವಳ ಕೋಡೆ ಮುಟ್ಟಲ್ಲ ಅದು ತೀರ್ನಲ್ಲ ಇಂಕ ಒಂಜಿ ಒಂಜಿ ಅವರನ್ನು ಅಕೌಂಟ್ ಮಾಡಿದ್ರೆ ನಾವು ಮಗನ ಅಕೌಂಟ್ ಅದು ಪನ್ನೊಂದು ಪನ್ನೆರಡು ಹಿಂಗೆ ಆರ್ಥಿಕವಾದ ದಿನ ಅಂತ ಜೊತೆ ಅರ್ಧ ಕೊರ್ಲೆ ಅರ್ಧ ಕೊರ್ಪೇನು ಅರ್ಧ ನಿಂಚ ಕೊರ್ಪೇನು ಇನ್ಸ್ಟಾಲ್ಮೆಂಟ್ ಅನ್ನು ತಿಂಗಳು 5,000 ಕೊರ್ಪೇನು ಓಕೆನಾ ಈಗ ಏನು ಐಕ್ಲ ಓಕೆ ಬಂತೇನೆ ದಂಡ ಆತ ಏನು ಆರಂಭಿತ್ತು ಅವಳ ಕೂಡ 11 ಗಂಟೆಗೆ ನನ್ನ ಮಗನ ಅಕೌಂಟ್ ಮುಡ್ದು ಇದು ಪನೋಲಿಯ ಪನ್ನೆರ ಬಲ್ಲಿ ಅದು ಗೊತ್ತುಜಿ ನಾನು ಐತೆ ಎತ್ತು ಒಂದು 85,000 ಬತ್ತು ನೈಟ್ ಎಂಕ್ಲದಲ್ಲಿ ಐತೆ ಕೊಂಡು ಕುರ್ಜಿಲ್ಲ ಐತೆ ಎಂಕ್ಲೇ ಜವು ಅರೆ ನಮ್ಮ ಜನ ಅಂತ ಪಡೆದು ಇಲ್ಲ ನಮ್ಮ ಅರೆಗೆ ಕೂರು ಮಗೆ ಪಾಪ ಕೂರಿ ಆರ್ಥಿಕ ಭಂಗ ಇಪ್ಪು ಇಲ್ಲ ನಮ್ಮ ಅರೆಗೆ ನಾನು ಆರೆಗೆ ಪಡೆದು ಇಲ್ಲ ಏನಾಯ್ತು ಪೂರ ಬುಡಿಯ ರೆಡಿ ಉಳ್ಳೆ ಅಂಚೆ ಯಾರನ್ನ ಜೋಕ್ಲೆಗೆ ಅರೆಗೆ ಯಾರನ್ನ ವೀರ ಸ್ವರ್ಗೋ ಪೋಡು ಅಂಚೆ ಯಾರನ್ನ ಜೋಕ್ಲೆಗೆ ಬುಡಿದಲೆಗೆ ಆರನ್ನ ಆ ಕಷ್ಟನು ತಾಂಗೊಂಡು ಶಕ್ತಿನ ಮಾಲಿಂಗ ಸರಿ ಒದಗಿ ಹೊಡೆದು ಪಣ್ಣದು ಏನ ಪಾತ್ರೆ ಕೊಲೆಗಳು ಸರ್ ಎಸ್ ಇದೀಗ ನೀವು ದೃಶ್ಯದಲ್ಲಿ ನೋಡಬಹುದು ರಮೇಶ್ ರೈ ನೆಲ್ಲಿಕಟ್ಟಿಯವರ ಪಾರ್ಥಿವ ಶರೀರವನ್ನು ಮಡಿವಾಳಕಟ್ಟೆಯ ಚಿತಾಗಾರದಲ್ಲಿ ಇಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಲಾಗುತ್ತೆ. ಮಡಿವಾಳಕಟ್ಟೆಯ ಚಿತಾಗಾರದಲ್ಲಿ ಕೂಡ ಸಾಕಷ್ಟು ಜನರು ರಮೇಶ್ ರೈ ನೆಲ್ಲಿಕಟ್ಟಿಯವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸಿದರು. ಇದೀಗ ಅವರನ್ನು ಚಿತಾಗಾರದಲ್ಲಿ ಇಡಲಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಲಾಗುತ್ತೆ. ಇಂದು ಬೆಳಗ್ಗಿನಿಂದಲೇ ಅಂತಿಮ ವಿಧಿವಿಧಾನಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಆ ಕಾರ್ಯವಿಧಾನಗಳನ್ನು ಮನೆಯ ಕಾರ್ಯವಿಧಾನಗಳನ್ನು ಮುಗಿಸಿ ಆ ಬಳಿಕ ಅವರ ಪಾರ್ಥಿವ ಶರೀರವನ್ನು ಮಡಿವಾಳಕಟ್ಟೆಯಲ್ಲಿರುವಂತಹ ಚಿತಾಗಾರಕ್ಕೆ ಕರೆತರಲಾಗಿತ್ತು. ಆ ಬಳಿಕ ಅಲ್ಲಿ ಕೂಡ ಹಲವಾರು ಮಂದಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸಿದ್ರು. ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಇದೀಗ ಅವರ ಪಾರ್ಥಿವ ಶರೀರವನ್ನು ಚಿತಾಗಾರಕ್ಕೆ ರವಾನಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಪಂಚಭೂತಗಳಲ್ಲಿ ಲೀನರಾಗೋದಕ್ಕಿದ್ದಾರೆ. ನಿನ್ನೆ ಮಧ್ಯಾಹ್ನ ಅವರೇನು ಪಾಣೆಮಂಗಳೂರಿನ ಹಳೆ ಸೇತುವೆಯ ಬಳಿ ಜೆಟ್ವೆಲ್ಗೆ ಹಾರಿ ತಮ್ಮ ಪ್ರಾಣವನ್ನು ತ್ಯಜಿಸಿದ್ರು, ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಆ ಬಳಿಕದಿಂದ ನಡೆದಂತಹ ಸಂಪೂರ್ಣ ಘಟನಾ ವಿವರಗಳನ್ನು ನಿಮಗೆ ನೇರ ಪ್ರಸಾರದ ಮೂಲಕ ಸುದ್ದಿ ನ್ಯೂಸ್ ಸಂಪೂರ್ಣವಾಗಿ ನೀಡುವ ಪ್ರಯತ್ನವನ್ನು ಮಾಡಿದೆ. ಇದೀಗ ಇವತ್ತು ಬೆಳಗ್ಗಿನಿಂದ ಕೂಡ ಅವರ ಅಂತಿಮ ವಿಧಿವಿಧಾನಗಳ ಅಂತಿಮ ದರ್ಶನದ
ಎಲ್ಲ ಪ್ರಕ್ರಿಯೆಗಳನ್ನು ನೇರ ಪ್ರಸಾರದ ಮೂಲಕ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡಿತ್ತು. ಇದೀಗ ಅವರ ಪಾರ್ಥಿವ ಶರೀರವನ್ನು ಮಡಿವಾಳ ಕಟ್ಟೆಯಲ್ಲಿರುವಂತಹ ಚಿತಾಗಾರದಲ್ಲಿ ಇಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿ ಅಗ್ನಿ ಸ್ಪರ್ಶವನ್ನು ಮಾಡಲಾಗತ್ತೆ. ಮಡಿವಾಳ ಕಟ್ಟೆಯಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದನ್ನು ನಾವು ದೃಶ್ಯದಲ್ಲಿ ನೋಡಬಹುದು. ಯಾಕಂದರೆ ರಮೇಶ್ ರೈಯವರ ವ್ಯಕ್ತಿತ್ವವೇ ಆಗಿತ್ತು, ಎಲ್ಲರನ್ನ ಸೆಳೆಯುವಂತಹ ವ್ಯಕ್ತಿತ್ವ ಅವರದ್ದು, ಎಲ್ಲರ ಜೊತೆಗೂ ಸ್ನೇಹಮಯವಾದಂತಹ ವ್ಯಕ್ತಿತ್ವ ಅವರದ್ದು. ಇನ್ನೊಬ್ಬರಿಗೆ ಧೈರ್ಯವನ್ನು ತುಂಬ್ತಾ ಇದ್ದಂತಹ ಗಟ್ಟಿ ಮನಸ್ಸು, ಅದು ಯಾಕೆ ಈ ರೀತಿ ಕುಗ್ಗಿ ಹೋಯಿತು, ಯಾಕೆ ಇಂತಹ ಒಂದು ಆತುರದ ನಿರ್ಧಾರವನ್ನು ಕೈಗೊಂಡಿತು ಅನ್ನುವಂತಹ ಪ್ರಶ್ನೆಯನ್ನು ಉಳಿಸಿಯೇ ರಮೇಶ್ ರೈ ನೆಲ್ಲಿಕಟ್ಟಿಯವರು ಪಂಚಭೂತಗಳಲ್ಲಿ ಇದೀಗ ಲೀನರಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶ ಆಗೋದಕ್ಕಿದೆ. ನಿನ್ನ ಪವಿತ್ರವಾಯಿನ ಕಾಟಳು ಜಡವೊಂದು ನಿನ್ನ ಚಾಕ್ರಿಯಂದಿ ಒಂದು ಇನಿಯಾನಿನ ನಟುಗುಲ್ಲ ಮಹಾಲಿಂಗೇಶ್ವರ ಇಲ್ಲಪಡುಗುಲ್ಲ ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರನೇ ಆನ ದಾಯ ಇದನ್ನಲ್ಲ ನಿನ್ನ ಎಡತ ಭುಜಡಿದೀವಲ್ಲ ಎಡತ ಮಟ್ಟಿನ ಕಟ್ಟಲ್ಲ ಅದು ನಾನು ಎಡತ ಕಟ್ಟಿ ಮುಷ್ಟಿ ಬತ್ತದ ಮಹಾಲಿಂಗೇಶ್ವರನೇ ನನ್ನ ಎಲ್ಲ ಅಂಜಿ ಮಕ್ಕಳು ಓಲು ಪೋತು ಕೇಳಲ್ಲ ಇವತ್ತೇ ಮಲ್ಲ ತಂತ್ರಿದಾರನ ಕಾಲ ಪಡೆದು ಕುಳ್ಳುದವಳೆ ಒಂದುದವಳು ನಿಮ್ಮನ್ನು ದಾಯ್ತ ದೀವಣ್ಣಲ್ಲ ದಾಲ ಇಜ್ಜಾಂಗ ಅದು ಕೊರಲ್ಲ ಅವು ಎಂಚಿನ ಈತಂಡಲ್ಲ ಅಕ್ಕಳು ಗೊತ್ತಿಟ್ಟದ ಗೊತ್ತು ಬಂದಿತ್ತಲ್ಲ ಗೊತ್ತಿ ಜಾಂಗ ಬಂದು ಬಂದಿತ್ತಲ್ಲ ಅವು ಇನಿಕ ಅದು ಕೊಡ್ತಿಡು ಆ ದೇವರಿಗಾಡು ಆ ದೈವಗ ಅದು ಏರ್ಪಾದಿತ್ತಲ್ಲ ಬಂದಿತ್ತಲ್ಲ ಬಾಯಿಗತ್ತು ಬಂದಿದ್ದ ಆರ್ನವಾಯಿಗೂ ಬಂದಿತ್ತಲ್ಲ ಅವು ಎಂಚಿನ ಈತಂಡಲ್ಲ ಮಹಾಲಿಂಗೇಶ್ವರ ಅವು ಇನಿಕ ಅದು ಕೊಡ್ತಿಡು ಅವು ನಿನ್ನ ಭಾಗಲೇ ಸಂದನೆಗಾದು ಅವರಿಗೆ ಸ್ವರ್ಗನೇ ಕೊರಳ ಈ ಭೂಮಿ ಹಿಡಿದು ಅವರಿಗೆ ಮೋಕ್ಷನೇ ಕೊರಳ ಈ ಭೂಮಿ ಹಿಡಿದು ಅವರಿಗೆ ಆರೆ ಕೊರ್ಪಣ ನಿನ್ನ ಭಾಗ ಈ ಭೂಮಿ ಹಿಡಿದು ಮುಕ್ತಿ ಸ್ಥಾನಕ್ಕೆ ಕೊರಳದಂದೆ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಕಾಳಿಯೇ ಕಾಳಿಯೇ ಕಾಳಿ ಶಿವ. ಅಂಜನವರ ಮಹಾಲಿಂಗೇಶ್ವರನೆಂದು ವರ ಮಹಾಲಿಂಗೇಶ್ವರನೆಂದು ವರ ಮಹಾಲಿಂಗೇಶ್ವರ ಸ್ವರ್ಗಕ್ಕೆ ಬರ ಪರವಾಗಿ ಅಂಜನವರ ಆ ಅಗ್ನಿದೇವರೆಂತಂದು ಪೊರುಳುಹುವುದು ಅಪ್ಪ ಇದು ಸ್ವರ್ಗಕ್ಕೆ ಬರಬೇಕು. ಅಂಜನೆ ಪಿರವರಲ್ಲ ಆ ಮಹಾಲಿಂಗೇಶ್ವರಲ್ಲ ಅಗ್ನಿದೇವರೆಲ್ಲ ಒಟ್ಟುಗುರೆಂತಂದು ಪೊರುಳುಹುದು ಸ್ವರ್ಗತಾನೆಗೆ ಬರಪ್ಪ ಅಪ್ಪ ಎಂಚಿನ ಈತನಲ್ಲ ಇದು ಈ ಭೂಮಿ ಬಿಡ್ತು ಆ ಭೂಮಿ ಪೋನಾಗ ಈ ಭೂಮಿ ಇರುವ ಇಲ್ಲ ಎಂಚಿನಲ್ಲ ಪರಂದ ದೇವ ಎಂಚಿನ ಈತನಲ್ಲಪ್ಪ ನಿಮಗೆ ಗೊತ್ತಿತ್ತು ಗೊತ್ತು ಪಂಡಿತ ಅಲ್ಲ ಗೊತ್ತಿ ಜಾಂಗ ಪಂಡಿತ ಅಲ್ಲ ಅವು ಇನಿತಾತು ಕೊಡ್ತಿರುವ ದೇವರೆಗಾಡು ದೇವ ಪಂಡಿತ ಅಲ್ಲ ಏರ್ಪಾದಿತ್ತಲ್ಲ ಗಾಯತಿತ್ತಲ್ಲಪ್ಪ ಅವು ಇನಿತಾತು ಕೊಡ್ತಿರು ಅವು ಇರಗೆ ಸಣ್ಣ ಹಿರಿಯ ಸಣ್ಣದು ಸ್ವರ್ಗಕ್ಕೆ ಬೋಲೆ ಸ್ವರ್ಗ ಮೋಕ್ಷ ಮುಕ್ತಿ. ಅಪ್ಪನ ಗಡ್ಡೆ ಕಣ್ಣು ಕೊಟ್ಟನು ತೂಪರಂಜನ ಖಂಡದ ಭಾಗ ಗಡ್ಡೆ ಖಂಡದ ಭಾಗದಿಂದ ಅಪ್ಪನ ದೃಷ್ಟಿ ತೂಪರಂಜನ ತಿಂಪುರಂಜನ ಬಾಯ್ದ ಭಾಗ ಉಂಟಪ್ಪ ತಿಂಪುರಂಜನ ಬಾಯ್ದ ಭಾಗ ಅಂಚನೆ ಬಾಯಿ ಬಿಡಿಯಲ್ಲ ಗಡ್ಡೆ ಭುಜ ಭಾಗ ದಿನ ಏರ್ಪಾದಿಪ್ಪನಂತ ಗಡ್ಡೆ ಭುಜದ ಭಾಗ ಉಂಟು ಅವು ಐದು ಒಕ್ಕಳು ಭಾಗ ಕೋಳು ಭಾಗ ಅಂಚನೆ ಅಪ್ಪನ ಪಾರ್ಶ್ವ ಭಾಗ ಓಂ ಉಳ್ಕೊಂಡು ಅಪ್ಪನ ಗಡ್ಡೆ ಖಾರದ ಗಂಟಿಗೆ ಅಪ್ಪನ ಗಡ್ಡೆ ಪಾದ ಅಪ್ಪನೇ ಮಹಾಲಿಂಗೇಶ್ವರ ಪವಿತ್ರವಾಯಿನ ಕಾಸೋಡು ಜಪ ಹೊಂದು ಆ ತಂದೆ ಮಹಾಲಿಂಗೇಶ್ವರ ಎದುರು ಹೊಂದು ಮಹಾಲಿಂಗೇಶ್ವರನ ಪುಣ್ಯಭೂಮಿಯ ಪುಣ್ಯ ಭಾಗದಂತೊಂದು ಅಪ್ಪನ ಲಡ್ಡು ಪಾದನ ತೆಕ್ಕೊಡು ಪಾದ ಪೂಜೆ ಮಾಡಿಕೊಡು ಬಂಡಿ ದಯ ಬಂದ ಓಳ ಆಂಡಲ ನವಮದಿನ ಪಾಪ ನವಮದಿನ ಧರ್ಮ ನವಮದಿನ ಕರ್ಮ ಓವು ಇತ್ತಂಡಲಪ್ಪ ಅವಿನಿ ಪರಿಪೂರ್ಣವಾದ ಪಾಡು ನೆನತೊಂದು ಪಂಡೊಂದು ಪವಿತ್ರವಾಯಿನ ಶಕ್ತಿಡು ಪವಿತ್ರವಾಯಿನ ಭೂಮಿಡು ಪವಿತ್ರವಾಯಿನ ತಾನಡು ಆ ಜನ್ಮ ಕೊರನ ಅಪ್ಪನ ಋಣವನ್ನು ತೀರ್ಪಡಿಸಲ್ಲ ಆ ಭೂಮಿ ಪೂರಕವಾದಿ ಕೊಡುವ ಲೆಕ್ಕಗೆ ಅಂಜನೇನಿ ಆ ಮಹಾಲಿಂಗೇಶ್ವರನ ಭೂಮಿಡಂತೊಂದು ಅಪ್ಪನ ಕೊರಳು ಪೂಜೆ ಕಾರಣ ಕೊರಳು ಅದು
ಕೊರಲು ಅಡಿ ಕಾಲದ ಗಂಟೆ ನಾವು ಇಡೀ ಮುಟ್ಕೊಳ್ತಿದ್ರು ಕೊರಲು ಭುಜ ಅಡಿ ಇಡಿ ಪೂರ ಪಾದ ಪೂಜೆ ಉಂಟು ಕಾಲದಕ್ಕೆ ನೀರು ಅಂತೇನೆ ಕೊರಲು ಸ್ಥಾನಡೆ ಅದನ್ನು ಕೊರಲು ಪಾದ ಪೂಜಿದು ಅದನ್ನು ಎಡ್ಡೆ ಭಾಗದಲ್ಲಿ ಕೊಲಪ್ಪ ಸ್ಪರ್ಶ ಸ್ಥಿರ ಭಾಗ ಮಧ್ಯಭಾಗ ಮಧ್ಯಸ್ಥಾನ ಪಾದಭಾಗಗಳು ಪೂರ್ಣವಂತ ಹೊರ ಪೂರ್ಣವಂತ ಪಿರಬತ್ತೊಳ್ಳೆ ಅಪ್ಪರ ಕಾರು ಭಾಗ ತೊರೆಭಾಗ ಪಿರಭಾಗ ಅಪ್ಪರ ಪೂರ್ಣವಂತ ಪಿರಬತ್ತೊಳ್ಳೆ ಸರಭಾಗದ ಕಾರಭಾಗ ಪೂರ್ಣವಂತ ಪೂರ ಬಿಡಿ ಅಂಚನ ಹೊರ ಆ ಮಹಾಲಿಂಗೇಶ್ವರರ ಅಗ್ನಿದೇವರೆಲ್ಲ ಒಟ್ಟುಗೂಡಿಕೊಂಡು ಸ್ವರ್ಗಕ್ಕೆ ಸಂಬಂಧೆ ಸ್ವರ್ಗ ಮೋಕ್ಷ ಮುಕ್ತಿ ಇವರೆಲ್ಲ ಆ ಕಾರುತ್ತಾನಲ್ಲ ಇವರೆಲ್ಲ ಮಹಾಲಿಂಗೇಶ್ವರನ ಅಗ್ನಿದೇವರೆಲ್ಲ ಒಟ್ಟಿಗೆ ನಿಂತೊಂದು ಕೊರಳು ಸೇರಿದು ಸುಖತಾನೆಗೆ ಬೋಲಪ್ಪ ಸುಖತಾನೆಗೆ ಸಂದರೆ ಸ್ವರ್ಗ ಮೋಕ್ಷ ಸೆಟ್ ಮಾಡ್ತೇನಲ್ಲ ಅಣ್ಣ ಸ್ಮಶಾನ ಎದುರು ಮೊನ್ನೆ ಏನಾಗಲ್ಲ ಇಪ್ಪು ಮಹಾಲಿಂಗೇಶ್ವರಲ್ಲ ಅಗ್ನಿದೇವರೆಲ್ಲ ಒಟ್ಟಿಗೆ ನಿಂತೊಂದು ಕೊರಳು ಸೇತೊಂದು ಸರ್ಕತಾನಗೆ ಬಲಪ್ಪ ಅಪ್ಪ ಇರು ಕತ್ತತಾನರ್ದು ಕಾರತಾನ ಮುಟ್ಟಲ್ಲ ಕಾರತಾನ ಸರ್ಕತಾನ ಮುಟ್ಟಲ್ಲ ಅಗ್ನಿನ ಭೂತಭೂತವನ್ನೇ ಅಗ್ನಿವಶ ಬಂತಂದು ಇರು ಸರ್ಕತಾನಗೆ ಸಂದಲೆ ಸ್ವರ್ಗ ಮೋಕ್ಷ ಮುಕ್ತಿ
ಮಹಾಲಿಂಗೇಶ್ವರರೆಲ್ಲ ಒಟ್ಟು ನಿಂತೊಂದು ಕೊರಲು ಸೇತುದು ಸರ್ಗತಾನಗೆ ಬಲಪ್ಪ ಅಪ್ಪ ಕಾರುತಾನದು ಕಥತಾನ ಮುಟ್ಟಲ್ಲ ತತ್ತಾನದು ಕಾರುತಾನ ಮುಟ್ಟಗಲ್ಲ ಅಗ್ನಿನು ಇರು ಭೂತ ಭೂತಗನೆ ಅಗ್ನಿ ವರ್ಷ ಮತ್ತೊಂದು ಹೋಗುವ ಭಾಗ ಸ್ವರ್ಗನೇ ಸ್ವರ್ಗ ಮೋಕ್ಷ ಅಪ್ಪ ಕರ್ತವಾದ ರಾಜ್ಯ ಕಾಲು ಮೊನಕಾಲು ಅಪ್ಪಗೆ ನಮಸ್ಕಾರ ಮಹಾಲಿಂಗೇಶ್ವರ ಪುಣ್ಯಭೂಮಿ ಪುಣ್ಯ ಹಾಗೆ ಅಪ್ಪಗೆ ಅಂತ್ಯಸ್ಥಾನದ ನಮಸ್ಕಾರ ಅಂತ್ಯಸ್ಥಾನದ ನಮಸ್ಕಾರ ಅಂತ್ಯಸ್ಥಾನದ ನಮಸ್ಕಾರ 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 ಅಪ್ಪ ನೆಲಪಾಶ ಮುಂದೆ ಅಪ್ಪಗೆ ತಲೆಗೆಂಚ ಉಂಟಾರ ಮುಂದೆ ಅಂಜಲ ಅಪ್ಪಳು ನೀನು ನಿಂತೊಳ್ಳೆ ಸಂಪೂರ್ಣ ಮಾತ್ರ ನಿಂತೊಳ್ಳೆ ಮಹಾಲಿಂಗೇಶ್ವರ 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 ಅಪ್ಪ ನಮ್ಮನವರ ತಪ್ಪಾದಿತ್ತಂಡಲ್ಲ ಸರ್ವ ತಪ್ಪಾನಪ್ಪ ಅಪ್ಪ ಇನಿ ಮಹಾಲಿಂಗೇಶ್ವರನ ಪುಣ್ಯಭೂಮಿಡಿ ಪುಣ್ಯ ಭಾಗನಪ್ಪ ಅಪ್ಪ ಇರ ಎಡಪಾಶದ ಕಾರ್ದ ಭಾಗದ ರಡ್ಡಕಾಲು ಮೊನಕಾಲು ಊರ್ದು ನಮನ ಎಂಚಿನ ತಪ್ಪಾದಿತ್ತಂಡಲ್ಲಪ್ಪ ಐನಮನಿ ಇಡೆಗೆ ಎಂಕು ಸಮರ್ಥನವಂತನ ಬಾ ಸಂದನವಂತನ ಬಾ ಸಮರ್ಥನವಂತನ ಬಪ್ಪ ಸಂದನವಂತನ ಬಾ ನೆನತಂದ ಬಂದಂದು ರಡ್ಡಕಾಲು ಮೊನಕಾಲು ಊರ್ದು ರಡ್ಡಕಾಲು ಮೊನಕಾಲು ಊರ್ದು ಅಪ್ಪ ನಮಸ್ಕಾರ ಸಮರ್ಥನ ಮಹಾಲಿಂಗೇಶ್ವರ ಸಮರ್ಥನೆ ಬಾಲೇಜ್ ಸಮರ್ಥನೆ ಓರ ಬಲ ವೆಂಚು ಓರ ಮಹಾಲಿಂಗೇಶ್ವರ ಒಂಜಿ ಮಹಾಲಿಂಗೇಶ್ವರ ಆ ಮಹಾಲಿಂಗೇಶ್ವರರ ಲಯಕರ್ತಡ ಮೋಕ್ಷಕರ್ತಡ ಮುಕ್ತಿಕರ್ತಡ ಮೂಜಿ ಅಧಿಕಾರಗಳ ತಂದ ಮಹಾಲಿಂಗೇಶ್ವರರ ಮನಪೂರ್ವಕವಾದ ಈ ಪ್ರಾರ್ಥನೆ ಬಂತಲ್ಲೇ ಸ್ವಾಮಿ ಮಹಾಲಿಂಗೇಶ್ವರ ನವನ ತಪ್ಪಾದಿತ್ತನಲ್ಲ ಕ್ಷಮೆದೀಯಂದ ಮಹಾಲಿಂಗೇಶ್ವರ ಎನ್ನ ಅಪ್ಪಗೆ ಈ ಭೂಮಿಡಿದು ಮೋಕ್ಷಸ್ಥಾನಕ್ಕೆ ಕೊರಲ ಎನ್ನ ಅಪ್ಪನ ಈ ಭೂಮಿಡಿದು ಮುಕ್ತಿಸ್ಥಾನಕ್ಕೆ ಕೊರಲ ಎನ್ನ ಅಪ್ಪಗೆ ಈ ಭೂಮಿಡಿದು ಮೋಕ್ಷಲ ಮುಕ್ತಿಲ ಕೊರಲ ತಂದೆ ಮಹಾಲಿಂಗೇಶ್ವರ ಬಳಿದು ಮಹಾಲಿಂಗೇಶ್ವರ ಮನಪೂರ್ವಕವಾದ ಪ್ರಾರ್ಥನೆ ಬಂತಂದು ರಡ್ಡಕಾಲು ಮೊನಕಾಲು ತಂದ ಮಹಾಲಿಂಗೇಶ್ವರ ನಮಸ್ಕಾರ ಸಮರ್ಥನ ಮಹಾಲಿಂಗೇಶ್ವರ ಈ ಬಾಲೆಡ್ದು ಸಮರ್ಥನ ಮಹಾಲಿಂಗೇಶ್ವರ ಈ ಬಾಲೆಡ್ದು ಸಮರ್ಥನೆ ಒಂದು ಅಕಾಲ ಮರಣ ಅಂತ ಹೇಳ್ಬೋದು. ಒಂದು ನಮ್ಮ ಪುತ್ತೂರಿಗೆ ಮತ್ತು ನಗರಸಭೆಗೆ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಅಣ್ಣನವರು ನಿನ್ನೆ ದಿನ ಅಕಾಲ ಮೃತ್ಯುವಾಗಿದ್ದರು. ಹಾಗೆ ಇವತ್ತಿನ ದಿನ ಈಗ ಅಂತಿಮ ಸಂಸ್ಕಾರ ಈಗಾಗಲೇ ಆಗಿ ನಾವೆಲ್ಲ ಹೋಗ್ತಾ ಇದ್ದೇವೆ. ಬಹಳ ವಿಷಾದ ಇದೆ ಸರ್. ಹೆಚ್ಚೇನು ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಅವರು ಜನಮಾನಸದಲ್ಲಿ ಇದ್ದುಕೊಂಡು ನಮ್ಮೆಲ್ಲರೊಟ್ಟಿಗೆ ಬೆರೆತುಕೊಂಡು ಯಾವುದೇ ಪಕ್ಷ ಇರ್ಬೋದು ಅಥವಾ ಯಾವುದೇ ಜಾತಿ ಮತ್ತು ಭೇದ ಇಲ್ಲದೆ ಎಲ್ಲರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಸ್ನೇಹ ಭಾವ ಹೊಂದಿರುವಂಥವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ. ಅವರ ಆತ್ಮಕ್ಕೆ ದೇವರು ಶ್ರೀ ಮಹಾಲಿಂಗೇಶ್ವರ ದೇವರು ಚಿರಶಾಂತಿಯನ್ನು ಕೋರಬೇಕು. ಹಾಗೆ ಅವರ ಕುಟುಂಬಕ್ಕೆ ಎಲ್ಲ ದುಃಖಗಳನ್ನು ಸಹಿಸುವಂಥ ಶಕ್ತಿಯನ್ನು ಮಹಾಲಿಂಗೇಶ್ವರ ಕೊಡಲಿ ಅಂತೇಳಿ ಪ್ರಾರ್ಥಿಸಿದ್ದು ಹೊರತುಪಡಿಸಿ ಬೇರೆ ನನಗೇನು ಹೇಳಲಿಕ್ಕಿಲ್ಲ. ಹಾಗೆ ನಾವು ಒಂದು ದೊಡ್ಡ ಬಂಗಾರವನ್ನು ಕಳ್ಕೊಂಡಾಗಿದೆ. ಹಾಗೆ ಹೌದು, ರಮೇಶ್ ರೈ ನೆಲ್ಲಿಕಟ್ಟಿಯವರು ಇಂತಹದೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಒಂದು ಬಾರಿಯಾದರೂ ಇವೆಲ್ಲವನ್ನು ಇಷ್ಟು ಜನರ ಪ್ರೀತಿಯನ್ನು, ಈ ಕುಟುಂಬದ ನೋವನ್ನು ಇವೆಲ್ಲವನ್ನು ಯೋಚನೆ ಮಾಡ್ತಾ ಇದ್ದರೆ ಒಂದು ಬಾರಿ ಅವರು ಈ ನಿರ್ಧಾರದಿಂದ ಹಿಂದೆ ಸರಿತಾ ಇದ್ದರೆ ಎಲ್ಲವೂ ಸುಖಾಂತ್ಯವಾಗ್ತಾ ಇತ್ತು. ಇದೀಗ ಅವರ ಆತ್ಮೀಯರ, ಬಂಧುಗಳ, ಹಿತೈಷಿಗಳ, ಊರ ಸಮಸ್ತರ ಪ್ರಾರ್ಥನೆಯೊಂದಿಗೆ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಸಾಕಷ್ಟು ಜನ ಬೆಳಗ್ಗಿನಿಂದ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು
ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸಿ ಭಗವಂತನಲ್ಲಿ ಅವರಿಗೆ ಸದ್ಗತಿಯನ್ನು ಪ್ರಾರ್ಥಿಸಿ ಅವರ ಅಂತಿಮ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡರು. ಮನುಷ್ಯನ ಹುಟ್ಟು ಎಷ್ಟು ಪವಿತ್ರವೋ ಭಾಗದ ನಗರಸಭಾ ಸದಸ್ಯರು ಮತ್ತು ಭಾಳ ಸಾಮಾಜಿಕವಾಗಿ ಎಲ್ಲರಿಗೂ ಪರೋಪಕಾರಿಯಾದಂಥ ಒಂದು ವ್ಯಕ್ತಿ ರಮೇಶ್ ರೈ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆ ನಮಗೆಲ್ಲರಿಗೂ ಈ ಪುತ್ತೂರಿಗೆ ಒಂದು ತುಂಬಲಾರದ ನಷ್ಟ ಅಂತ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ. ರಾಜಕೀಯವಾಗಿ ಅವರನ್ನು ನೋಡದೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಎಲ್ಲರಿಗೂ ಬೇಕಾದಂಥವರು, ಯಾರೇ ಕಷ್ಟ ಸುಖಗಳಲ್ಲಿ ಎಲ್ಲರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಂಥವರು. ಹಾಗಾಗಿ ಇವತ್ತು ಯಾಕಾಗಿ ಅವರು ಹೀಗೆ ಮಾಡಿಕೊಂಡ್ರು ಅಂತ ಹೇಳುವಂಥ ನೋವು ಇಡೀ ಪುತ್ತೂರಿನ ಜನತೆಗೆ ಇದೆ. ಅಂತ ಒಳ್ಳೆಯ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಅವರ ಕುಟುಂಬಕ್ಕೆ, ಅವರ ಬಂಧುಗಳಿಗೆ, ಹಿತೈಷಿಗಳಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಪರಮಾತ್ಮನು ಕೊಡಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ರಮೇಶ್ ರೈ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ. ಹಾಗೆ ಇದೀಗ ಅವರ ಪಾರ್ಥಿವ ಶರೀರ ಇದುವರೆಗೆ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಇದೀಗ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಮನುಷ್ಯನ ಹುಟ್ಟು ಎಷ್ಟು ಪವಿತ್ರವೋ ಹಾಗೆ ಸಾವಲ್ಲಿ ಕೂಡ ಅವನು ಭಗವಂತನಲ್ಲಿಗೆ ಅವನನ್ನು ಕಳುಹಿಸಿಕೊಡುವಾಗ ಕೂಡ ಒಂದಷ್ಟು ಆ ಒಂದು ಧರ್ಮ ಜಾತಿಗೆ ಸಂಬಂಧಪಟ್ಟಂತಹ ಕಟ್ಟುಪಾಡುಗಳನ್ನು ವಿಧಿವಿಧಾನಗಳನ್ನು ನೆರವೇರಿಸಿಯೇ ಅವರನ್ನು ಭಗವಂತನ ಸಾನ್ನಿಧ್ಯಕ್ಕೆ ಕಳುಹಿಸಿಕೊಡಲಾಗುತ್ತೆ. ಆ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಏನು ಮಡಿವಾಳ ಕಟ್ಟೆಯಲ್ಲಿರುವಂಥ ಚಿತಾಗಾರಕ್ಕೆ ತಂದು ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿಯನ್ನು ಸ್ಪರ್ಶಿಸಿ ಮುಖ್ಯನ ಭಗವಂತನನ್ನು ಪ್ರಾರ್ಥಿಸಿ ಅವರನ್ನು ದೇವರ ಪಾದಕ್ಕೆ ಸಮರ್ಪಿಸಲಾಗಿದೆ. ಅವರನ್ನು ಈ ಭೂಮಿಯಿಂದ ಬೀಳ್ಕೊಡಲಾಗಿದೆ. ಇವತ್ತು ಪುತ್ತೂರು ನಗರಸಭೆಯ ಸದಸ್ಯರಾಗಿರುವಂಥ ಶ್ರೀಯುತ ರಮೇಶ್ ರೈ ಅವರು ತೀರ್ಕೊಂಡಿದ್ದಾರೆ. ರಮೇಶ್ ರೈ ಅವರು ಸಮಾಜಕ್ಕೆ ಅಂದರೆ ಎಲ್ಲ ಧರ್ಮದವರಿಗೆ ಪುತ್ತೂರಿಗೆ ಒಂದು ಮಾಣಿಕ್ಯ ಇದ್ದಾಗೆ ಇದ್ದರು. ಯಾವುದೇ ಬಡವ ಬಲ್ಲಿದನೆಂಬ ಭೇದವೋ ಇಲ್ಲದೆ 10 ಜನರ ಕೆಲಸವನ್ನು ಮಾಡುವಂಥವ್ರು. ಎಷ್ಟೇ ಸಮಯಗಳಿರಲಿ ಇಲ್ಲದಿರಲಿ ತಾನು ಏನಾದರೂ ಮಾಡಬೇಕೆಂಬ ಉದ್ದೇಶದಿಂದ ಸಮಾಜ ಸೇವೆಯನ್ನು ಮಾಡಿಕೊಂಡು ಧೀಮಂತ ವ್ಯಕ್ತಿ. ಆ ಕಾರಣಕ್ಕೋಸ್ಕರ ಇವತ್ತು ನೀವು ನೋಡಿರ್ಬೋದು ಈ ಮರಣಕ್ಕೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ನೋಡಿಕೊಂಡು ಹೋಗಿದ್ದಾರೆ. ಇದೇ ಅವರ ವ್ಯಕ್ತಿತ್ವಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಜೊತೆಗೆ ಅವರ ಮರಣದ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಅವರಿಗೆ ಮನೆಯವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಪುತ್ತೂರು ಕಳ್ಕೊಂಡಿರೋದು ಒಬ್ಬ BJP ನಾಯಕನನ್ನಲ್ಲ, ಬರಿಯ ಒಂದು ಪಕ್ಷದ ಕಾರ್ಯಕರ್ತನನ್ನಲ್ಲ. ಈ ಒಂದು ಪುತ್ತೂರು ಕಳ್ಕೊಂಡಿರುವುದು ಒಬ್ಬ ಅಜಾತ ಶತ್ರುವನ್ನು, ಎಲ್ಲರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಂತಹ ಒಂದು ಸಹೃದಯಿಯನ್ನು. ನಿಜಕ್ಕೂ ಇವತ್ತು ಪುತ್ತೂರಿಗೆ ಒಂಥರ ಬೇಸರದ ಸಂಗತಿ ಅಂತ ಹೇಳ್ಬೋದು. ಎಲ್ಲರ ಬಾಯಲ್ಲೂ ಕೂಡ ಒಂದೇ ಮಾತು ಕೇಳ್ತಾ ಬರೋದು, ಯಾಕೆ ಇಂತಹ ಒಂದು ನಿರ್ಧಾರವನ್ನು ತಗೊಂಡ್ರು ಅನ್ನುವಂಥದ್ದೇ ಎಲ್ಲರ ಪ್ರಶ್ನೆ, ನಮ್ಮ ಪ್ರಶ್ನೆ ಕೂಡ ಅದುವೇ. ಯಾಕಂದರೆ ಆ ಒಂದು ಮಡದಿಯ ಕಣ್ಣೀರನ್ನು ನೋಡುವಾಗ, ಆ ಮಗಳ ದುಃಖವನ್ನು ನೋಡುವಾಗ, ಅಲ್ಲಿ ಸೇರಿರುವಂಥ ಅಷ್ಟು ಜನರ ಮಾತುಗಳನ್ನು ಕೇಳುವಾಗ ಕೂಡ ಇಂತಹ ಒಂದು ನಿರ್ಧಾರ ಬೇಡವಾಗಿತ್ತು. ಅಂತಹುದೇನೇ ಸಮಸ್ಯೆಯಾಗಿದ್ದರೂ ಕೂಡ ಇನ್ನೊಬ್ಬರ ಜೊತೆ ಚರ್ಚಿಸಬಹುದಿತ್ತು, ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಇನ್ನಷ್ಟು ಮಾರ್ಗಗಳಿತ್ತು. ಆದರೂ ಯಾಕೆ ಇಂತಹ ಮಾರ್ಗವನ್ನೇ ಆಯ್ದುಕೊಂಡ್ರು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಕೂಡ. ರಮೇಶ್ ರೈ ಅವರು ಕೊನೆಯ ಕ್ಷಣದಲ್ಲಾದರೂ ಕೂಡ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿಬಹುದಿತ್ತು. ನಿನ್ನೆ ಏನು ಈ ಒಂದು ಘಟನೆ ನಡೆಯಿತು, ಆ ಬಳಿಕದ ಎಲ್ಲ ಘಟನಾವಳಿಗಳನ್ನು ನೇರ ಪ್ರಸಾರದ ಮೂಲಕ ಸುದ್ದಿ ನ್ಯೂಸ್
ನಿಮಗೆ ಬಿತ್ತರಿಸಿತ್ತು. ಹಾಗೆ ಇವತ್ತು ಕೂಡ ಏನು ನಿನ್ನೆ ಮರಣೋತ್ತರ ಪರೀಕ್ಷೆಯ ನಂತರ ಪುತ್ತೂರು ಸಿಟಿ ಹಾಸ್ಪಿಟಲ್ನಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿತ್ತು. ಆ ಬಳಿಕ ಅವರ ನೆಲ್ಲಿಕಟ್ಟೆಯ ಸ್ವಗೃಹಕ್ಕೆ ತಂದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಆ ಬಳಿಕ ಮಡಿವಾಳಕಟ್ಟೆಯ ಚಿತಾಗಾರದಲ್ಲಿ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿಯನ್ನು ಸ್ಪರ್ಶಿಸಿ ಅವರ ಒಂದು ದೇಹವನ್ನು ಪಂಚಭೂತಗಳಲ್ಲಿ ಲೀನವಾಗಿಸಲಾಯಿತು. ಈ ಎಲ್ಲ ದೃಶ್ಯಗಳನ್ನು ನೇರ ಪ್ರಸಾರದ ಮೂಲಕ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಒಂದು ರಮೇಶ್ ರೈ ಅವರ ಸಾವು ಏನಿದೆ ಅದು ಖಂಡಿತವಾಗಲೂ ಈ ಸಮಾಜಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಅವರು ಸುದ್ದಿಯ ಜೊತೆಗೆ ಕೂಡ ಅತ್ಯಂತ ಆತ್ಮೀಯ ಬಾಂಧವ್ಯವನ್ನು ಇಟ್ಕೊಂಡಂಥವರು, ಸಮಾಜದ ಎಲ್ಲರ ಜೊತೆಗೂ ಅತ್ಯಂತ ಆತ್ಮೀಯತೆಯಿಂದ ಬೆರೀತಾ ಇದ್ದವರು. ಇಂತಹ ಗಟ್ಟಿ ಮನಸ್ಸುಗಳು, ಇಂತಹ ಮಾದರಿಯಾದ ವ್ಯಕ್ತಿತ್ವಗಳು ಯಾವತ್ತಿಗೂ ಇಂತಹ ಒಂದು ನಿರ್ಧಾರಕ್ಕೆ ಕೈ ಹಾಕೋದು ನಿಜಕ್ಕೂ ತುಂಬ ಬೇಜಾರಿನ ಸಂಗತಿ. ಯಾರು ಕೂಡ ಇಂತಹ ಒಂದು ನಿರ್ಧಾರಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ 100 ಬಾರಿ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಈ ದೃಶ್ಯದಲ್ಲಿ ನೋಡ್ತಾ ಇದ್ದ ಹಾಗೆ ಪ್ರತಿಯೊಬ್ಬರ ನುಡಿ ನಮನಗಳಲ್ಲೂ ಕೂಡ ಇದ್ದಿದ್ದು ಹಾಗೆಯೇ ಒಂದು ಪರೋಪಕಾರಿ ವ್ಯಕ್ತಿತ್ವ, ಇನ್ನೊಬ್ಬರನ್ನು ಎದ್ದು ನಿಲ್ಲಿಸುವಂತಹ ವ್ಯಕ್ತಿತ್ವ ಇವತ್ತು ತನ್ನ ಜೀವನಯಾನವನ್ನೇ ಅರ್ಧಕ್ಕೆ ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಎಲ್ಲರಲ್ಲೂ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿ ಏನು ರಮೇಶ್ ರೈ ನೆಲ್ಲಿಕಟ್ಟಿಯವರು ಪಂಚಭೂತಗಳಲ್ಲಿ ಇದೀಗ ಲೀನರಾಗಿದ್ದಾರೆ. ಈ ಎಲ್ಲ ದೃಶ್ಯಗಳನ್ನು ನೀವು ಸುದ್ದಿ ನ್ಯೂಸ್ ಪುತ್ತೂರು ಚಾನೆಲ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಿದ್ದೀರಿ. ನಮ್ಮ ಸುದ್ದಿ ತಂಡದಿಂದ ಕೂಡ ಅವರ ಕುಟುಂಬಕ್ಕೆ, ಆತ್ಮೀಯ ವರ್ಗಕ್ಕೆ, ಬಂಧುಗಳಿಗೆ ಈ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.